ನಮಸ್ತೆ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮದಲ್ಲಿ ಸ್ವಾಗತ. ಈಗಾಗಲೇ ಮೊದಲ ಒಂದು ಸಂಚಿಕೆಯಲ್ಲಿ ನಾವು ಸಾಕಷ್ಟು ಉಣಸಘಟ್ಟ ಓಂಕಾರಪ್ಪನವರ ಜೀವನದಲ್ಲಿ ಅವರು ಅನುಭವಿಸಿದಂಥ ಒಂದಷ್ಟು ವಿಚಾರಗಳನ್ನು, ಅವರ ವೈಯಕ್ತಿಕ ಬದುಕು, ಸಾಮಾಜಿಕ ಬದುಕು, ರಾಜಕೀಯ ಬದುಕು, ವಿಶೇಷವಾಗಿ ಒಂದು ಹಳ್ಳಿಯಿಂದ ಬೆಳೆದು ಬಂದು ದೊಡ್ಡ ಉದ್ಯಮಿಯಾಗಿ ಇವತ್ತು ಜೊತೆಗೆ ಸಾಕಷ್ಟು ಯುವಕರಿಗೆ ಬೇಕಾಗಿರ್ತಕ್ಕಂಥ ಅವರ ವ್ಯಕ್ತಿತ್ವಕ್ಕೆ ಕುರಿತಂತೆ ನಾವು ಸಾಕಷ್ಟು ಅನುಭವಗಳನ್ನು ನೋಡಿದ್ದೇವೆ. ಈಗ ಅವರ ಮತ್ತಷ್ಟು ಅನುಭವಲರಿ ಒಂದಷ್ಟು ವಿಚಾರಧಾರೆಗಳಿಗೆ ಈ ಒಂದು ಸಂಚಿಕೆಯಲ್ಲಿ ಅವಕಾಶವನ್ನು ಮಾಡಿಕೊಡ್ತಾ ಇದ್ದೇವೆ. ವಿಚಾರಧಾರೆಗಳು ಅವರೊಟ್ಟಿಗೆ ಯುವಕರಿಗೆ ಆಗಿರ್ಬೋದು, ಮತ್ತು ಪಾಲಕರು ಪೋಷಕರಿಗೆ ಆಗಿರ್ಬೋದು, ಸಮಾಜಕ್ಕೆ ಆಗಿರ್ಬೋದು, ನಮ್ಮ ಹಳ್ಳಿಗಾಡಿನ ಪ್ರದೇಶ ಆಗಿರ್ಬೋದು, ಇಂತಹ ಒಂದಷ್ಟು ಅವರ ಮುಕ್ತವಾದ ವಿಚಾರಗಳನ್ನು ನಾವು ಭಾಳ ಮುಖ್ಯವಾಗಿ ಕೇಳ್ತಕ್ಕಂಥದ್ದು. ಅಂತಹ ವಿಚಾರಗಳನ್ನು ಇವತ್ತು ಅವಕಾಶ ಮಾಡಿಕೊಂಡು ಅದನ್ನು ಚರ್ಚೆಯನ್ನು ಮಾಡ್ತಕ್ಕಂಥ ವಿಶೇಷವಾದ ಕಾರ್ಯಕ್ರಮವಿದು. ಹಾಗಾದರೆ ಬನ್ನಿ, ಮತ್ತೊಮ್ಮೆ ಈ ಸಂಚಿಕೆಯಲ್ಲಿ, ವಿಶೇಷವಾದ ಸಂಚಿಕೆಯಲ್ಲಿ ಉಣಸಘಟ್ಟ ಓಂಕಾರಪ್ಪನವರನ್ನು ಕಾರ್ಯಕ್ರಮದಲ್ಲಿ ಸ್ವಾಗತ ಮಾಡಿಕೊಳ್ಳೋಣ. ಸರ್, ಕಾರ್ಯಕ್ರಮದಲ್ಲಿ ಸ್ವಾಗತ. ಸರ್, ಇವತ್ತು ತಾವು ನಮ್ಮೊಟ್ಟಿಗೆ ಈ ಒಂದು ಸಂಚಿಕೆಯಲ್ಲಿ ವಿಶೇಷವಾಗಿ ನಿಮ್ಮ ಜೀವನಗಾಥೆಯ ಒಂದಷ್ಟು ಅನುಭವಗಳನ್ನು ಹಂಚಿಕೊಳ್ಳುವುದಕ್ಕಾಗಿ ನಮ್ಮೊಟ್ಟಿಗೆ ನೆರೆದಿದ್ದಕ್ಕೆ ನಮಗೆ ತುಂಬ ಖುಷಿ, ಸಂತೋಷ. ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ತಮಗೆ ಸಾಕಷ್ಟು ಧನ್ಯವಾದಗಳು ಸರ್. ನಾವು ಪ್ರೀತಿಯನ್ನು ವ್ಯಕ್ತಪಡಿಸ್ತೇವೆ. ಹಾಗೆ ಸರ್, ಇವತ್ತಿನ ಒಂದು ಕಾಲಘಟ್ಟದಲ್ಲಿ ನಾವು ಒಂದಷ್ಟು ವಿಚಾರಗಳು ಏನು ಚರ್ಚೆ ಮಾಡಲಿಕ್ಕಿದೆ ಅದೆಲ್ಲವನ್ನು ಚರ್ಚೆ ಮಾಡೋಣ. ಅದೆಲ್ಲದಕ್ಕಿಂತ ಮುಂಚೆ ಭಾಳ ಮುಖ್ಯವಾಗಿ ಇವತ್ತು ನಿಮ್ಮ ಒಂದು ಮನೆಗೆ 2004-05 ಸಮಯದಲ್ಲಿ ಇವತ್ತು ಪ್ರಧಾನಿ ಆದಂಥ ನರೇಂದ್ರ ಮೋದಿಯವರು ಅವತ್ತು ನಿಮ್ಮ ಮನೆಗೆ ಬಂದು ಹೋಗಿದ್ದ ಒಂದು ನೆನಪನ್ನು ಕೇಳಿದ್ವಿ. ಅದರ ಭಾವಚಿತ್ರಗಳನ್ನೆಲ್ಲ ನಮ್ಮ ವೀಕ್ಷಕರು ನೋಡ್ತಾ ಇದ್ರು. ಯಾರಿದು, ಯಾಕೆ ಬಂದಿದ್ದರು, ಯಾವಾಗ ಬಂದಿದ್ದರು ಅಂತಕ್ಕಂಥ ಒಂದು ವಿಶೇಷವಾದ ಕುತೂಹಲ ಇರ್ತದೆ. ಶಿವಮೊಗ್ಗದಲ್ಲಿ ಬಂದು ಒಂದು ದಿನಗಳ ಕಾಲ ಸಾಕಷ್ಟು ರಾಜಕೀಯ ಈ ಭಾಗದ ನಾಯಕರ ಜೊತೆಗೆ ನಿಮ್ಮ ಮನೆಯಲ್ಲಿ ವಾಸ್ತವ್ಯವಿದ್ದರು ಒಂದು ದಿನ ಪ್ರಧಾನಿ ಮೋದಿಯವರು. ಏನು ವಿಶೇಷ ಸರ್ ಅದು, ಯಾಕೆ? ನಾನು 2003ರವರೆಗೂ ರಾಜಕೀಯ ರಂಗದಲ್ಲಿ ನನ್ನ ಪಾತ್ರ ಏನಿರಲಿಲ್ಲ. ರಾಜಕೀಯ ರಂಗ ಕ್ಷೇತ್ರಕ್ಕೂ ನನಗೂ ಸಂಬಂಧನೇ ಇರಲಿಲ್ಲ. 2004ರಲ್ಲಿ ಅಸೆಂಬ್ಲಿ ಎಲೆಕ್ಷನ್ ಆದಾಗ, ರಾಜ್ಯದಲ್ಲಿ ಚುನಾವಣೆ ಆದಾಗ ಒಂದೇ ಒಂದು ತಿಂಗಳು ಮುಂಚಿತವಾಗಿ ನಮ್ಮ ಬೀಗರು, ಈಗ ಕೇಂದ್ರ ಬೃಹತ್ ಕೈಗಾರಿಕೆ ಸಚಿವರಾಗಿರತಕ್ಕ GM ಸಿದ್ದೇಶ್ರವರು ನನಗೆ ತರೀಕೆರೆ ಕ್ಷೇತ್ರಕ್ಕೆ ನೀವು ಸ್ಪರ್ಧೆ ಮಾಡಿರಿ ಅಂತ ನನಗೆ ಒತ್ತಾಯ ಮಾಡಿದರು. ನಾನು ಇಲ್ಲ, ನನಗೆ ರಾಜಕೀಯ ಕ್ಷೇತ್ರ ಹೊಸದು, ನನಗೆ ಆಗೋದಿಲ್ಲ ಅಂತ ಅವ್ರಿಗೆ ಹೇಳಿದೆ. ಆವಾಗ ಅನಂತಕುಮಾರ್ ಅವರು ಫೋನ್ ಮಾಡಿಸಿರೋ. ಅನಂತಕುಮಾರ್ ಅವರು ರಾಜ್ಯಾಧ್ಯಕ್ಷರಾಗಿದ್ದರು. ಅವರು ಫೋನ್ ಮಾಡಿ ಇವರಿಬ್ಬರು ಒತ್ತಾಯದಿಂದ ನಾನು ಕ್ಷೇತ್ರಕ್ಕೆ, ಚುನಾವಣೆ ಒಂದೇ ತಿಂಗಳಿತ್ತು, ಚುನಾವಣಾ ಪೂರ್ವ ಇದ್ದಿದ್ದು ಒಂದೇ ತಿಂಗಳ ಟೈಮ್ ನನಗೆ, ಚುನಾವಣಾ ಸ್ಪರ್ಧೆ ಮಾಡಿದೆ. ನನಗೆ ಹೊಸ ಕ್ಷೇತ್ರ, ಹೊಸ ಅನುಭವ ಆಯ್ತು. ಅವಾಗ ಆ ಕ್ಷೇತ್ರಕ್ಕೆ ಹೋದ್ಮೇಲೆ ನಾನು ಸ್ವಲ್ಪ ರಾಜಕೀಯದಲ್ಲಿ ಏನಾರು ಮಾಡ್ಬೋದಲ್ಲ ಕೆಲಸ, ಜನರ ಹತ್ರಕ್ಕೆ ಹೋಗ್ಬೋದು, ಜನರಿಗೆ ಕೆಲಸ ಮಾಡ್ಬೋದು ಅನ್ನೋ ಭಾವನೆ ನನ್ನ ಹತ್ರ ಸ್ವಲ್ಪ ಬೆಳೀತಾ ಹೋಯಿತು. ಅವಾಗ ಮೊದಲನೇ ಸಾರಿ ಸ್ಪರ್ಧೆ ಮಾಡಿದಾಗ ನನ್ನ ಜೊತೆಗೆ ಒಂದು 28,000 ಜನ ಮತದಾರರು ನನಗೆ ಹಾರೈಸಿದರು. ಅವಾಗ ನನಗೆ ಸ್ವಲ್ಪ ಗೆದ್ದಷ್ಟೇ ಖುಷಿ ಆಯಿತು. ನನಗೆ ಸೋಲಿನ ಅನುಭವ ಆಗಲಿಲ್ಲ. ನನಗೆ ಒಂದೇ ತಿಂಗಳಲ್ಲಿ ನನ್ನ ಜೊತೆಗೆ 28,000 ಜನ ಬಂದ್ರಲ್ಲ, ನನಗೆ ಅಷ್ಟು ಜನ ಆಶೀರ್ವಾದ ಮಾಡಿದ್ರಲ್ಲ ಅಂತ ಭಾಳ ತುಂಬ ಮನಸ್ಸಲ್ಲಿ ಖುಷಿ ಆಯಿತು. ನಾನು ಗೆದ್ದಷ್ಟೇ ಸ್ಫೂರ್ತಿಯಿಂದ ಮತ್ತು 2008 ಎಲೆಕ್ಷನ್ಗೆ ನಾನು ತಯಾರಾಗ್ತಾ ಇದ್ದೆ. ಆ ಸಂದರ್ಭದಲ್ಲಿ ಇಲ್ಲಿ 2004ರಲ್ಲಿ ಇರಬಹುದು ಬಹುಶಃ. ಆವಾಗ ಶಿವಮೊಗ್ಗದಲ್ಲಿ ಒಂದು ಬೈ ಎಲೆಕ್ಷನ್ ಆಯಿತು. ಬಂಗಾರಪ್ಪನವರು BJPಯಿಂದ ಸ್ಪರ್ಧೆ ಮಾಡಿ ಗೆದ್ದು ಮತ್ತೆ ಅಲ್ಲಿ ರಾಜೀನಾಮೆ ನೀಡಿ ಶಿವಮೊಗ್ಗ ಕ್ಷೇತ್ರದಲ್ಲೇ SP ಪಾರ್ಟಿಯಿಂದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ರು ಇಲ್ಲಿ. ಆ ಸಂದರ್ಭದಲ್ಲಿ ಶಿವಮೊಗ್ಗದಲ್ಲಿ ಬಹುಶಃ ಭಾನುಪ್ರಕಾಶ್ BJP ಅಭ್ಯರ್ಥಿ ಆದ್ರೆ ಕಾಣಿಸುತ್ತೆ. ಆವಾಗ ಪ್ರಚಾರಕ್ಕೆ ಅಂತ ಗುಜರಾತ್ ಮುಖ್ಯಮಂತ್ರಿ ಆಗಿದ್ರು. ಪ್ರಥಮ ಬಾರಿಗೆ ಗುಜರಾತ್ ಮುಖ್ಯಮಂತ್ರಿ ಆಗಿದ್ರು ಅವಾಗ ಮೋದಿಯವರು. ಬಂದಾಗ ಅವ್ರು ಬರ್ತಾರೆ ಅಂತ ಒಂದು ತಿಂಗಳು ಮುಂಚೆನೆ ನಮ್ಮಲ್ಲಿ, ನಾನು ಅವಾಗ BJPಯಲ್ಲಿ ಇದ್ದಾಗ ನಾನು ಇಲ್ಲಿ ಶಿವಮೊಗ್ಗದಲ್ಲಿ ನನ್ನ ಮೀಟಿಂಗ್ ಕರಿತಾ ಇದ್ದು, ನಾನು ಹೋಗ್ತಾ ಇದ್ದೆ. ಆವಾಗ ಅವರು ಬಂದಾಗ ಉಳಿಲಿಕ್ಕೆ, ವಾಸ್ತವ ಮಾಡಲಿಕ್ಕೆ ಒಂದು ಅವಕಾಶ ಕಲ್ಪಿಸಬೇಕು, ಯಾವ ಹೋಟ್ಲಲ್ಲಿ ಮಾಡಬಾರದು. ಅವು ನನ್ನ ಸುಯೋಗ ಏನಪ್ಪ ಅಂದ್ರೆ, ಅವಾಗ ನಮ್ಮ ಮನೆಯಲ್ಲಿ ಮೋದಿಯವರು ಅವರಿಗೆ ನಾವು ಅವಕಾಶ ನಮ್ಮಲ್ಲಿ ಮಾಡಲಿಕ್ಕೆ ನನಗೆ ಅವಕಾಶ ಕಲ್ಪಿಸಿಕೊಟ್ರು. ನಮ್ಮ ಮುಂದಿನ ರಸ್ತೆಯಲ್ಲಿ ದೇವೇಗೌಡರು ಅವರು JDSನ ಅಭ್ಯರ್ಥಿ ಪ್ರಚಾರ ಮಾಡೋಕ್ಕೆ ಅವ್ರು ಬಂದಿದ್ರು. ನಮ್ಮನೆ ಹಿಂದಿನ ರೋಡ್ನಲ್ಲಿ ಧರ್ಮಸಿಂಗ್ ನಮ್ಮ ಕರ್ನಾಟಕ ಚೀಫ್ ಮಿನಿಸ್ಟರ್ ಅವರು ಬಹುಶಃ 50 ಅಡಿ ಅಂತರದಲ್ಲಿ 3 ಜನ ಪ್ರಮುಖ ದೊಡ್ಡ ನಾಯಕರು ನಮ್ಮ ಮನೆ ಹಿಂದೆ ಮುಂದೆ ಅಲ್ಲೇ ಬಂದಿದ್ರು. ವಾಸ್ತವ್ಯ
ಅವಾಗ ಇವರಿಗೆ ಮೋದಿಯವರಿಗೆ ತುಂಬ ಬಿಗಿಯಾದ ಒಂದು ಬಂದೋಬಸ್ತ್ ಅವರಿಗೆ ರಕ್ಷಣೆ ಕೊಡ್ತಾ ಇದ್ರು, ಅವಾಗಲೇ ಇತ್ತು ಅವರಿಗೆ. ನಮ್ಮನೆಗೆ ಬಂದಾಗ ತುಂಬ ಖುಷಿಯಾಯಿತು ಅವರ ನಡವಳಿಕೆ, ಅವರ ಜೀವನ ಕ್ರಮ, ಅವರ ಸಂಸ್ಕೃತಿ, ಅವರ ಟೈಮ್ ಸೆನ್ಸು ಭಾಳ, ಅದು ನನಗೆ ಒಂದು ರೀತಿ ಅವರ ನಡೆನುಡಿನೂ ನಂದಿ ರಾಜಕೀಯ ಪ್ರೇರಣೆ ಆಯಿತು ನನಗೆ. ಆ ಸಂದರ್ಭದಲ್ಲಿ ನನಗೊಂದು ಭಾಳ ಹೆಮ್ಮೆ ಅನಿಸುತ್ತೆ ನನಗೆ. ಖಂಡಿತ ಖಂಡಿತ ಅವರ ಆ ಅನುಭವಗಳು ನಿಮ್ಮ ಹತ್ರ ನಿಮ್ಮಿದೆ ಸ್ವಲ್ಪ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಖಂಡಿತ ಸರ್, ಖಂಡಿತ. ಒಂದು 2 ನಿಮಿಷದಲ್ಲಿ ಮುಗಿಸ್ತೀನಿ ಅದನ್ನು. ಇಲ್ಲ ಹೇಳಿ ಸರ್, ಡಿಟೇಲ್ ಆಗಿ ಹೇಳಿ. ಮೋದಿ ಅವರು 6 ಗಂಟೆಗೆ ನಮ್ಮ ಮನೆಗೆ ಬಂದರು, ಆಗಮಿಸಿರು. ನಾನು ಅವ್ರನ್ನ ಇದನ್ನ ಬೊಕ್ಕೆ ಕೊಟ್ಬಿಟ್ಟು ಹಾರ ಹಾಕಿ ಅವ್ರು ಸ್ವಾಗತ ಮಾಡ್ಕೊಂಡೆ. ಅವಾಗ ಅನಂತಕುಮಾರ್ ಒಂದೇ ಒಂದು ಸಾರಿ ಹೇಳಿದರು, ಓಂಕಾರಪ್ಪಾಜಿ, ಹಿಂದಿಯಲ್ಲಿ ಹೇಳಿದ್ರು ಅವರು. ಓಂಕಾರಪ್ಪಾಜಿ ಇವರು ನಮ್ಮ ತರೀಕೆರೆ ಕ್ಷೇತ್ರದ ಅಭ್ಯರ್ಥಿ ಆಗಿದ್ದರು. 2ನೇ ಇದಕ್ಕೆ 2nd ಪ್ಲೇಸಿಗೆ ಬಂದು ಸೋತರು. ಆದರೂ ಭಾಳ ಉತ್ಸಾಹದಿಂದ ರಾಜಕಾರಣದಲ್ಲಿ ಇದ್ದಾರೆ ಅಂತ ಹೇಳಿದರು. ಒಂದೇ ಒಂದು ಸಾರಿ ಹೇಳಿದ್ದು ನನಗೆ ಓಂಕಾರಪ್ಪಾಜಿ ಅಂತ ಮೋದಿಯವರಿಗೆ ಹೆಸರು. ಆವಾಗ ನನ್ನ ಮೊಮ್ಮಗಳು ಅಂದರೆ ನಮ್ಮ ಸಿದ್ದೇಶ್ವರ ತಮ್ಮನಿಗೆ ನನ್ನ ಮಗಳನ್ನೇ ಕೊಟ್ಟು ಮದುವೆ ಆಗಿರೋದು. ಅವಳು ಅವಾಗ 6 ವರ್ಷದ ಮಗಳು, ಮೊಮ್ಮಗಳು, ನನ್ನ ಮಗಳು. ಅವಳಿಗೆ ಆ ರೀತಿ ಎತ್ತಿರು. ಇವತ್ತಿನ ಕೇಂದ್ರ ಸಚಿವರಾಗಿರೋ ಅವರ ತಮ್ಮನ ಮಗಳು, ಅವ್ರ ತಮ್ಮಗೆ ನನ್ನ ಮಗಳು ಕೊಟ್ಟಿರೋದು. ಅವಳು ಆ ರೀತಿ ಇದ್ದೇಳು ಅವಳಿಗೆ. ಅವಾಗ ಅವ್ರು ಕೇಳಿರು, ಆಪ್ಕ ನಾಮ್ ಕ್ಯಾ ಹೇ ಅಂತ, ಮೇರಾ ನಾಮ್ ಸುಸ್ಮಿತಾ ಅಂತ. ಅವಳಿಗೆ ಸ್ವಲ್ಪ ಹಿಂದಿ ಸ್ವಲ್ಪ ಕಲ್ತಿದ್ದವು. ಅವಳು ಹೇಳಿದ, ಆಮೇಲೆ ಬೇರೆಯವರು ಹೇಳಿದ್ರು, ಓಂಕಾರಪ್ಪನವ್ರ ಮೊಮ್ಮಗಳು, ಸಿದ್ದೇಶ್ವರ ಮಗಳು ಅಂತ ಹೇಳಿದ್ರು. ಒಂದು ಸಾರಿ ಅವ್ರ ಹೆಸರು ಕೇಳಿದ್ರು, ಅವಳ ಹೆಸರು, ಒಂದು ಸಾರಿ ನನ್ನ ಹೆಸರು ಅಷ್ಟೇ ಕೇಳಿದ್ದು. ಎಷ್ಟು ಜ್ಞಾಪಕ ಶಕ್ತಿ ಇದೆ ಒಬ್ಬ ನಾಯಕನಿಗೆ, ಎಂಥ ಗುಣ ಇದೆ, ಎಂಥ ಗುಣ ಇರಬೇಕು ಅನ್ನೋದು ಮೋದಿಯವರದ್ದು ಸ್ವಲ್ಪ ನಾನು ಭಾಳ ಹತ್ತಿರಕ್ಕೆ ಹೋದೆ ಆ ವಿಚಾರದಲ್ಲಿ. ಒಳಗೆ ಬಂದರು, ಫ್ರೆಶ್ ಆದರು. ಅವ 6-7 ಗಂಟೆಗೆ ಅವ್ರಿಗೊಂದು ಚಹಾ, ಅವ್ರಿಗೆ ಒಂದು ಸಣ್ಣದೊಂದು ತಿಂಡಿ ಥರ ಮಾಡಿ ತಿಂಡಿ ಮತ್ತು ಚಹಾ ತಗೊಂಡ್ರು. 7:30 ಗಂಟೆಗೆ ಫಂಕ್ಷನ್ ಸ್ಟಾರ್ಟ್ ಅಂತ ನಮ್ಮ ಮನೆಗೆ ಹತ್ತಿರ ಆಗುತ್ತೆ, ನೆಹರು ಸ್ಟೇಡಿಯಮಲ್ಲಿ ಅಲ್ಲಿ ಫಂಕ್ಷನ್ ಅರೇಂಜ್ ಮಾಡಿದ್ರು. ಓಕೆ. ಅಲ್ಲಿಗೆ ನನ್ನ ಗುರುಗಳೊಬ್ಬರು, ನನಗೆ ಕಾಲೇಜಿನಲ್ಲಿ ಓದುವಾಗ ಸೋಸಿಯಾಲಜಿ, ಪೊಲಿಟಿಕಲ್ ಸೋಸಿಯಾಲಜಿ ಲೆಕ್ಚರ್ ಇದ್ದರು. ಅವರು ಅವಾಗ ಸಂಘದಲ್ಲಿದ್ದರು. ಅವರು ಬಂದಿದ್ರು ನಮ್ಮ ಮನೆಗೆ. ಅವಾಗ ನಮ್ಮ ಮನೆಗೆ ಅನಂತಕುಮಾರ್ ಅವರು, ಯಡಿಯೂರಪ್ಪನವರು, ಈಶ್ವರಪ್ಪನವರು, ಶಂಕರಮೂರ್ತಿಯವರು, ಜಗದೀಶ್ ಶೆಟ್ಟರು, ನಮ್ಮೊಂದು ರಾಜ್ಯ ನಾಯಕರೇನು ಎಲ್ಲರೂ ಇದ್ದರು. ಮೋದಿಯವರ ಜೊತೆಗೆ ಒಟ್ಟಿಗೆ ಬಂದಿದ್ದರು. ಎಲ್ಲರ ಜೊತೆಗೆ ಟೀ ತಗೊಂಡು ಮತ್ತೆ ಪುನಃ ಫಂಕ್ಷನ್ಗೆ ಹೋದ್ರು. ಫಂಕ್ಷನ್ಗೆ ಹೋದ್ಮೇಲೆ ಫಸ್ಟ್ ಎಲ್ಲರೂ ಹೋದ್ರು ಮುಂಚೆ. ಕೊನೆಗೆ ಇವರೆಲ್ಲ ಹೋದ್ಮೇಲೆ ನಾನು, ಕೃಷ್ಣ ಭಟ್ರು ಇಬ್ಬರೇ ನಮ್ಮ ಕಾರಲ್ಲಿ ಹೋದ್ರು. ಹೋದಾಗ ಮೇಲ್ಗಡೆಗೆ ಹೋದಾಗ ಡಯಾಸಲ್ಲಿ ಫುಲ್ ಭರ್ತಿ ಆಗಿತ್ತು, ಸ್ಟೇಜಲ್ಲಿ ಜಾಗ ಇರಲಿಲ್ಲ. ನಾನು, ಕೃಷ್ಣಮೂರ್ತಿ ನನ್ನ ಲೆಕ್ಚರರು, ನಮ್ಮ ಗುರುಗಳು ಏನಿದ್ದಾರೆ ಆ ಗುರುಗಳು, ನಾನು ಕೆಳಗಡೆಯಲ್ಲಿ ಆಡಿಯನ್ಸ್ ಕೂರ್ತಾರಲ್ಲ ಅಲ್ಲೋಗಿ ನಾವು ಕೆಳಗಡೆ ಕೂತು. ಆ ಫಂಕ್ಷನ್ 9:30 ಮುಗೀತು. ಮುಗಿದ ತಕ್ಷಣ ನಾವು ಮತ್ತೆ ಬರ್ತಾರೆ ಇವರೆಲ್ಲ ಅಂತಂತ ನಾನು ಪುನಃ ಮುಂದೆ ಹೋದೆ. ಮುಂದೆ ಹೋಗಿ ನಾನು ಗೇಟಲ್ಲಿ ನಿಂತ್ಕೊಂಡು, ನಮ್ಮ ಮನೆಯವರ ಸದಸ್ಯರನ್ನ ಬಿಟ್ಟರೆ ಬೇರೆ ಯಾರು ಒಳಗೆ ಬಿಡ್ತಾರಲ್ಲ ಅವತ್ತು, ಅಷ್ಟು ಸ್ಟ್ರಿಕ್ಟ್ ಮಾಡ್ತಿದ್ರು. ಪೊಲೀಸ್ ಸುರಕ್ಷೆ ರಕ್ಷಣೆ ಕೊಡ್ತಾ ಇದ್ರು. ಬಂದಾಗ ನಾನು ಫಸ್ಟಿಗೆ ಬಂದು ಅವ್ರನ್ನ ರಿಸೀವ್ ಮಾಡ್ಕೊಂಡೆ. ಮತ್ತೆ ಅವರು ಮೊದಲೇ ಫಸ್ಟಿಗೆ ಕೇಳಿದ್ದು ನನಗೆ ಭಾರಿ ಆಶ್ಚರ್ಯ ಆಯಿತು. ನಮ್ಮ ದಕ್ಷಿಣ ಭಾರತದ ಹೆಸರೇ ಬೇರೆ ಒಂಥರ, ಅಲ್ಲೇ ಹೆಸರೇ ಒಂಥರ. ಗುಜರಾತ್, ರಾಜಸ್ಥಾನ ಆ ಕಡೆ ಹೆಸರುಗಳು, ಉತ್ತರ ಭಾರತ ಹೆಸರುಗಳೇ ಒಂಥರ. ಫಸ್ಟಿಗೆ ಬಹುಶಃ ನಾನು ಹಿಂದಿಯಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು, ನಾನು ಹಿಂದಿ ಅಷ್ಟೊಂದು ಸ್ಪಷ್ಟವಾಗಿ ಬರೋದಿಲ್ಲ. ಅವ್ರು ಹೇಳಿದ್ರೆ ಅಕಸ್ಮಾತ್ ಏನಾದ್ರು ಮಿಸ್ಟೇಕ್ ನಾನು ಹೇಳಿದ್ರೆ ಸರಿಪಡಿಸ್ಲಿ, ನಾನು ನಿಮಗೆ ಹೇಳ್ತೀನಿ. ಫಸ್ಟಿಗೆ ಕೇಳಿದ್ದು, ಓಂಕಾರಪ್ಪಾಜಿ ಆಪ್ ಕ್ಯೂ ಉದರ್ ಆತಾ ನೈ, ಹಮ್ ಆಪ್ ಸಭಾ ಮೇ ದೇಖಾ ನೈ ಅಂದ್ರು. ಫಸ್ಟಿಗೆ ಬಂದ ತಕ್ಷಣ ನಾನು ಅವಾಗ ಹೇಳಿದೆ, ಇಲ್ಲ ಬಂದಿದ್ದೆ ಅಂತಂತ. ನಾನು ಸರಿ ಹಿಂದಿ ಸರಿ ಬರಲ್ಲ, ಇಂಗ್ಲೀಷಲ್ಲಿ ಸ್ವಲ್ಪ ಅವ್ರಿಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳಿದೆ. ಅವರು ಅಚ್ಚ ಅಂತ ಒಳ ಬಂದರು, ಕೂತರು. ಆಮೇಲೆ ಅವರೆಲ್ಲ ಸೇರಿ RSS ಸಂಘಟನೆ ಪ್ರಮುಖರು ಬಂದಿದ್ದರು. ಅವರು ಕೂತು 9-10-10:30ವರೆಗೂ ಮಾತಾಡಿದರು. ಆಮೇಲೆ ಊಟ ಮಾಡ್ಕೊಂಡು 12 ಗಂಟೆವರೆಗೂ ನಮ್ಮ ಜೊತೆಗೆ ಇದ್ರು ಕೆಳಗಡೆಗೆ. ತುಂಬಾ ಒಂದು ಮರಿಲಾರದಂತ ನಿಜಕ್ಕೂ ನಮಗೊಂದು ಭಾರಿ ಹೆಮ್ಮೆ ಅನಿಸುತ್ತೆ ಅವ್ರ ವಿಚಾರದಲ್ಲಿ. 12 ಗಂಟೆಗೆ ಹೋಗಿ ಮೇಲೆ ನಮ್ಮ ಪ್ರೊಫೆಸರ್ ಕೃಷ್ಣ ಅವರು ಒಂದು 10 ನಿಮಿಷ ಮತ್ತೆ ಮೇಲೆ ಮಾತಾಡಿದರು. ಮಲಗಿದ ಮೇಲೆ ಅವರ ಒಬ್ಬ PS ಇದ್ದವರು, ಸರ್ ಬೆಳಿಗ್ಗೆ ನಾವು 6 ಗಂಟೆಗೆ ಬಿಡ್ತೀವಿ, ಸಾಹೇಬರು 5 ಗಂಟೆಗೆ ಹೇಳ್ತಾರೆ, 5 ಗಂಟೆಗೆ ಒಂದು ಕಪ್ ಚಹಾ ಕೊಡಿ, ನಾವು 6 ಗಂಟೆಗೆ ಹೋಗಿ ಮತ್ತೊಂದು ಸರಿ ಚಹಾ ಕುಡಿದು ಹೋಗ್ಬಿಡ್ತೀವಿ, ತಿಂಡಿ ಗಿಂಡಿ ಏನೋ ಮಾಡಲ್ಲ ಅಂತ ಹೇಳಿದ್ರು.
ನಾನು 5 ಗಂಟೆಗೆ ನಾನೇ ತಗೊಂಡಾಗ ಅವ್ರು ಚಹಾ ಕೊಟ್ಟೆ, ಚಹಾ ಕುಡಿದ್ರು. ಬಹುಶಃ ಅವಾಗಲೂ ಅವ್ರು ಯೋಗ ಮಾಡ್ತಿದ್ರು ಕಾಣುತ್ತೆ. ಯೋಗಾಭ್ಯಾಸ ಎಲ್ಲ ಮಾಡಿ ಸ್ನಾನ ಮಾಡಿ ರೆಡಿಯಾಗಿ ಬಂದರು. ಬಹುಶಃ ನೀವು ಅಲ್ಲಿ ಒಳಗಡೆ ನಮ್ಮಲ್ಲಿ ಓಪನ್ ಇದೆ, ಟೆರಸ್ ಮಧ್ಯ, ಮೇಲ್ಗಡೆ ರೂಮ್ಗಳು ಕಾಣುತ್ತೆ. ಅವ್ರು ಬರೋ ರೂಮ್ ಮೇಲ್ಗಡೆ ಕಾಣುತ್ತೆ, ಟೆರಸಲ್ಲಿ ಒಳಗಡೆ ಕಾಣುತ್ತೆ ಹಾಲಲ್ಲಿ. ನಾವು 6 ಗಂಟೆ, ನಾನು 2ನೇ ಸರಿ ಸರ್ ನನ್ನ ಮೇಲೆ ಬೇಡ, ಕೆಳಗೆ ಟೀ ಕುಡಿಯೋಣ, ಒಟ್ಟಿಗೆ ಎಲ್ಲ ಬರ್ರಿ, ನಮ್ಮ ಮನೆಯವ್ರು ನಮ್ಮ ಮಕ್ಕಳು ನಾವೆಲ್ಲ ಒಟ್ಟಿಗೆ ಟೀ ಕುಡಿತೀವಿ, ಕೆಳಗೆ ಕೊಡ್ತೀವಿ ಅಂತೇಳಿ ಕೆಳಗೆ ಬಂದರು. ಬರುವಾಗ ಒಂದು 4-5 ಸ್ಟೆಪ್ ಇಳಿದು ಬಂದು ಕೆಳಗಡೆ, ಅಲ್ಲಿಂದ ನಾವು, ನನ್ನ ಮಕ್ಕಳು, ನನ್ನ ತಮ್ಮ, ನನ್ನ ಸೊಸೆ, ನನ್ನ ಗಂಡು ಮಕ್ಕಳು ಎಲ್ಲರೂ ಕೆಳ ನಿಂತ್ಕೊಂಡಿದ್ದು ಬರ್ತಾರೆ ಅಂತ. ಅಲ್ಲಿ 2 ಕೈನೂ ಮುಕ್ಕಂಡಿಂಗೆ ಜಾರಾವು ಭಯ್ಯ, ಜಾರಾವು ಬಾಬಿ, ಎಂತ ಆತ್ಮೀಯವಾದ ಒಂದು ಅವರ ಭಾವನೆಗಳು ವ್ಯಕ್ತ ಆಗ್ತಿದ್ದು ಅಂದ್ರೆ, ಸುಮಾರು ಒಂದು 10 ಮೀಟರ್ ಕೈ ಮುಕ್ಕಂಡೇ ಇಳಿದ್ರು. ಸ್ಟೆಪ್ಪಿಂದ ಕೈ ಮುಗದೇ ಇಳಿದ್ರು. 10 ನಿಮಿಷ ಅಲ್ಲಿಂದ ಮೇಲಿಂದ ಅಲ್ಲಿ ಕೆಲವರು ಕೈ ಮುಕ್ಕಂಡೇ ಇಳಿದು ಬಂದ್ರು. ಕೈ ಮುಗಿದು ಅಲ್ಲಿ ನಮ್ಮ ಕ್ಷೇರವರೆಗೂ ಅಲ್ಲಿ ಬಂದು ಕೂತ್ಕೊಂಡ್ರು. ನಾವು ಟೀ ಕೊಟ್ಟ ತಕ್ಷಣ ಜಾರಾವು ಚಲೆ ಅಂತ ಎದ್ರು. ನಮಗೆ ಹೇಳಿದರು ಜಾರಾವು. ಅವರ PS ಹೇಳಿದರು. ಅವರ ಸೆಕ್ಯೂರಿಟಿ ಎಲ್ಲ ರೆಡಿ ಆದರು. ಬೇರೆ ಯಾರೂ ಇರಲ್ಲ, ನಾನು ನನ್ನ ತಮ್ಮ ಇಬ್ಬರೇ. ಅವರು ಹೋಗಿ ಎಲಿಪ್ಯಾಡಿಗೆ ಹೋಗಿ ಅವರಿಗೆ ಡ್ರಾಪ್ ಕೊಟ್ಟು ಬಂದು, ಅವ್ರ ಕಾರಲ್ಲೇ ಹೋದು, ನಮ್ಮ ಕಾರ್ ಹಿಂದೆ ಬಂತು, ಅವ್ರ ಕಾರಲ್ಲೇ ಹೋಗಿ ನಾನು ಡ್ರಾಪ್ ಕೊಟ್ಟು ಬಂದು. ಅವರ ಟೈಮ್ ಸೆನ್ಸು, ಅವರ ನಡವಳಿಕೆ, ಅವರ ಸಂಸ್ಕೃತಿ ಸಂಸ್ಕಾರ ನಿಜಕ್ಕೂ ನಮ್ಮ ದೇಶಕ್ಕೆ ಒಂದು ದೊಡ್ಡ ಕೊಡುಗೆ ಅನಿಸುತ್ತೆ. ನಾನು ಮತ್ತೆ ಎಲ್ರಿಗೂ ಮಾದರಿ ಕೂಡ ಸರ್. ನಿಜಕ್ಕೂ ಹೌದು. ಹೌದೌದು, ಖಂಡಿತ. ಇವತ್ತು ನಿಮ್ಮನ್ನು ನೋಡಿದಾಗ ನಮಗೂ ಅನಿಸ್ತಕ್ಕಂಥ, ಅದಕ್ಕೆ ಇಂಥ ಒಂದು ವ್ಯಕ್ತಿಗಳ ಒಡನಾಟ ನಿಮಗೆ ಸಿಗ್ತದೆ ಅಂತಕ್ಕಂಥದ್ದು ಸರ್. ಮತ್ತೆ ನೀವು ಅವರಿಂದ ನೋಡಿ ಒಂದು ಸಕಾರಾತ್ಮಕವಾದಂಥ ಅಂಶಗಳನ್ನ ಗಮನಿಸಿ, ನನಗೆ ರಾಜಕೀಯ ಹೇಗೆ ಮಾಡಬೇಕು, ದೇಶಕ್ಕೆ ಎಂತ ಜನ ಬೇಕು, 6 ಗಂಟೆ ಎಕ್ಸಾಕ್ಟ್ 6. ಹೌದು, ಯಾರನ್ನೂ ಕಾಲಿಲ್ಲ ಅವರು. ಹೌದೌದು, ನಾನು ನನ್ನ ತಮ್ಮ ಇಬ್ಬರೇ. ಅವರು 3 ಜನ ಹೋಗಿ ಅವ್ರು ಹೆಲಿಪ್ಯಾಡ್ಗೆ ಹೋಗಿ ಅವ್ರು ಹೆಲಿಕಾಪ್ಟರ್ ಟೇಕಪ್ ಆಗೋವರೆಗೂ ಕೈ ವಿಶ್ ಮಾಡ್ತಾನೆ ಇದ್ರು. ನೋಡಿ, ಅತಿಯಾದ ಒಂದು ಆತ್ಮೀಯತೆ ಮನುಷ್ಯನಲ್ಲಿ. ಹೌದೌದು, ನಡವಳಿಕೆ, ಹೌದು, ಅವ್ರ ಸಂಸ್ಕೃತಿ ಸಂಸ್ಕಾರ ಹೌದು ಜನಕ್ಕೆಲ್ಲ ವ್ಯಕ್ತವಾದ್ರೆ ಜನ ಅದನ್ನ ನಾಯಕರನ್ನ ಫಾಲೋ ಮಾಡಕ್ಕೆ ಖಂಡಿತ ಅಂತ ನಾಯಕರು ಬೇಕು. ಹೌದೌದು, ಮತ್ತೆ ನಾಯಕರಾಗತಕ್ಕಂಥವ್ರು ಅದನ್ನ ಮೈಗೂಡಿಸ್ಕೊಳ್ಬೇಕು. ಖಂಡಿತ ಸರ್, ಅದು ಬಹಳ ಮಹತ್ವದ ವಿಚಾರ. ಅದನ್ನು ನಮ್ಮ ಯುವಕರು ಮುಂದೆ ಏನು ರಾಜಕೀಯಕ್ಕೆ ಬರ್ತಾರೆ, ಸಾಮಾಜಿಕ ಕ್ಷೇತ್ರದಲ್ಲಿ ಇರ್ತಾರೆ, ಯಾವುದೇ ಕ್ಷೇತ್ರದಲ್ಲಿ ಇರಲಿ, ಅಂತ ನಾಯಕರ ಅವಶ್ಯಕತೆ ಖಂಡಿತ ಇದೆ ಸರ್. ಇದೇ ನಮ್ಮ ದೇಶ. ಹೌದೌದು ಸರ್. ಇನ್ನೊಂದು ಪ್ರಶ್ನೆಯನ್ನು ಕೇಳಬೇಕು ನಾನು ನಿಮಗೆ. ಬಹಳ ಮುಖ್ಯವಾಗಿ ಇವತ್ತು ಒಡ್ನಾಳ್ನ ರಾಜಣ್ಣ ಅಂತವರು ವಿಶೇಷವಾದಂಥ ಒಳ್ಳೆಯ ಶಾಸಕರು, ಹಾಗೆ GM ಸಿದ್ದೇಶ್ವರ್ ಅಂತವರು ಕೇಂದ್ರದಲ್ಲಿ ಈಗ ಒಳ್ಳೆಯ ಮಂತ್ರಿಗಳಾಗಿ ಹೆಸರನ್ನು ಗಳಿಸಿದ್ದಾರೆ, ಮತ್ತು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಈ ಒಂದು ವಲಯದಲ್ಲಿ ನೀವು ಯಾವಾಗಲೂ ಇವರ ಒಂದು, ನೀವು ರಾಜಕೀಯದಲ್ಲಿ ಸ್ಟಿಲ್ ಈಗ ಇರಲಿ ಅಥವಾ ಇರದೇ ಇದ್ದರೂ ಕೂಡ ಒಂದು ಜೊತೆಗೆ ಅವರ ಒಡನಾಟದಲ್ಲಿ ಬಂದ್ರಿ ನೀವು ಯಾವಾಗಲೂ. ಅವರ ಒಂದು ನೆರಳು ಕಾಣ್ತಾ ಇದೆ ನಿಮಗೆ. ಕೆಲಸವನ್ನು ಹೇಗೆ ಮಾಡ್ತಾ ಇದ್ದಾರೆ, ಇಲ್ಲಿ ಪಕ್ಕದಲ್ಲಿ ಚನ್ನಗಿರಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಇಲ್ಲಿ ಪಕ್ಕದಲ್ಲಿ ಇಡೀ ರಾಜ್ಯಕ್ಕೆ ದೇಶಕ್ಕೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಒಂದು ಇವರ ಒಡನಾಟ ಎಲ್ಲ ನಿಮಗೆ ಯಾವ ರೀತಿಯಾದಂಥ ಒಂದು ಅನುಭವ ಕೊಡ್ತಾ ಇದೆ ಸರ್? ನನಗೆ ಏನೋ ದೈವದ ಒಂದು ಕೊಡುಗೆನೋ, ದೈವದ ಒಂದು ಕಾಣಿಕೆನೋ ನನಗೆ ಅಂತ ಒಂದು ಸಂಬಂಧಗಳು ನನಗೆ. ಹೌದು, ಸ್ವತಃ ನಿಮ್ಮ ಕುಟುಂಬದಲ್ಲೇ ಇರೋದ್ರಿಂದ ನನಗೆ ಅವರೇ ಪ್ರೇರಣೆ. ಖಂಡಿತ ಸರ್. ರಾಜಣ್ಣವರು, ಸಿದ್ದೇಶಣ್ಣರು ತಂದೆಯವರು, ಮಲ್ಲಿಕಾರ್ಜುನಪ್ಪನವರು, ನಮ್ಮ ಬೀಗರು, ನಿಜಕ್ಕೂ ಬಹಳ ದೊಡ್ಡ ವ್ಯಕ್ತಿತ್ವರು. ಅವರ ನಡವಳಿಕೆನೇ ನಾವು ಆದಷ್ಟು ಮೈಗೂಡಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಖಂಡಿತ. ನನಗೊಂದು ಅವ್ರನ್ನೆಲ್ಲ ಅವ್ರ ಬದುಕನ್ನು ನೋಡಿದ್ರೆ, ನನಗೆ ರಾಜಣ್ಣವ್ರು ವ್ಯಾಪಾರ ಕರ್ಕೊಂಬಂದ್ರೆ ನಮ್ಮ ಬಾವರು. ಪ್ರಾರಂಭದಲ್ಲಿ ನಾನು ವ್ಯಾಪಾರಕ್ಕೆ ಹೋಗ್ಲಿಕ್ಕೆ ಹಾತರಿತಾ ಇದ್ದೆ, ಹೋಗ್ಬೇಕು ಪಾಪ ಪ್ರಾರಂಭ ಮಾಡ್ಬೇಕು ಅಂತ. ನಾನು 23 ವರ್ಷಕ್ಕೆ ನನ್ನ ತಂದೆಯವರು ನನ್ನ ಮದುವೆ ಮಾಡಿದ್ರು. 25 ವರ್ಷಕ್ಕೆ ನಾನು ವ್ಯಾಪಾರ ಪ್ರಾರಂಭ ಮಾಡಿದೆ. ವ್ಯಾಪಾರ ಪ್ರಾರಂಭ ಮಾಡಲಿಕ್ಕೆ ಮೂಲ ಕಾರಣಕರ್ತರು ನಮ್ಮ ಬಾವರು ರಾಜಣ್ಣರ ಸಿಸ್ಟರ್ನೇ ನಾನು ಮದುವೆ ಆಗಿರೋದು. ಆ ಮೂಲದಿಂದ ನಮಗೆ ಬಹಳ ಬೇಗ ನಮ್ಮ ವ್ಯಾಪಾರ ಕ್ಷೇತ್ರ ನಮ್ಮ ಕೈಗೆ ಬರಕ್ಕೆ ಸಾಧ್ಯ ಆಯಿತು. ಅವರೆಲ್ಲ ನೋಡಿದ್ರೆ ನನಗೆ ಮೋದಿಯವರು, ಮಲ್ಲಿಕಾರ್ಜುನಪ್ಪನವರು, ಸಿದ್ದೇಶಣ್ಣವರು, ರಾಜಣ್ಣವರು ನೋಡಿದರೆ ಮನುಷ್ಯ ಬದುಕಿನಲ್ಲಿ ಪ್ರಾಮಾಣಿಕತೆ, ಕೃತಜ್ಞತೆ, ಕೆಲಸದ ಮೇಲೆ ಪ್ರೀತಿ, ಅದು ಬಹಳ ಮುಖ್ಯವಾಗಿ ಬೇಕು. ಅದನ್ನು ಮಾಡಿದರೆ ಮನುಷ್ಯ ಗುರಿ ತಲುಪಬಹುದು. ಅದ ದೃಢವಾದ ಒಂದು, ನನಗೆ ಅದರ ಬಲವಾದ ಒಂದು ಇದು ನನಗೆ ಮನಸ್ಸಿಗೆ ಒಂದು ನನಗೆ ನಾಡ್ತಾ ಹೋಯ್ತು. ನಾನೇನು ಮಾಡಿದೀನಿ ಅಂತ ಅನಿಸ್ತಾ ಇಲ್ಲ, ನನ್ನ ಕೆಲಸ ನಾನು ಮಾಡ್ಕೊಂಡ್ ಬರ್ತಾ ಇದ್ದೀನಿ ಅಷ್ಟೇ. ನನ್ನ ಕಷ್ಟ ಅಂತ ನಾನು ಹೇಳ್ಕೊಳಕ್ ತಯಾರ, ಕಷ್ಟ ಅಲ್ಲ ಅದು.
ಇಷ್ಟದಿಂದ ಮಾಡ್ತಾರೆ. ಶ್ರಮ ಅಂತ ನಾನು ಹೇಳ್ಕೊಳಕ್ ನಾನು ಇಷ್ಟಪಡೋದೇ ಇಲ್ಲ. ಶ್ರಮ ಅಲ್ಲವೇ ಅಲ್ಲ. ನಾವ್ ಇಷ್ಟದಿಂದ ಮಾಡಿದ್ರೆ ಮಾತ್ರ ಎಲ್ಲ ನಮ್ ಜೊತೆಗೆ ಬರುತ್ತೆ. ಕಷ್ಟಪಟ್ಟು ಮಾಡ್ದಿಂದ ಅದು ಆಗದೇ ಇದ್ದ ಕಥೆ. ಅದು ಯಾರೋ ಒಬ್ಬ ರಸ್ಲರಾಗ್ಲಿ ಯಾರಾಗ್ಲಿ ನೀನು ಕಷ್ಟಪಟ್ಟು ಸಾಮುಡಿ ಅಂದ್ರೆ ಪೈಲೋನ್ ಹಾಕ್ ಸಾಧ್ಯ ಅವನು. ಖಂಡಿತ ಇಷ್ಟಪಟ್ಟೆ ಆಗ್ಬೇಕು. ಅವನು ಎದ್ದು ಮಾಡ್ಬೇಕು. ಇಷ್ಟಪಟ್ಟಿದ್ರೆ ಮಾತ್ರ ಮಾಡ್ತಾರೆ. ಕಷ್ಟಪಟ್ಟು ಮಾಡ್ತಾನೆ ಅಂದ್ರೆ ಆಗದೇ ಬದುಕಿನಲ್ಲಿ ಕಷ್ಟ ಅನ್ನೋ ಪದ ನಮ್ಮ ಬದುಕಿನಲ್ಲಿ ಬರಬಾರ್ದು. ಇಷ್ಟಪಟ್ಟೆ ಮಾಡ್ಬೇಕು. ಇಷ್ಟಪಟ್ಟೆ ಮಾಡಿದ್ರೆ ಎಲ್ಲದು ನಮ್ಮಿಂದ ಬರುತ್ತೆ. ನಮ್ಮ ಯುವಕರಲ್ಲಿ ಏನಾಗ್ತಾ ಇದೆ ಅಂದ್ರೆ ಬಹಳ ಬೇಗ ಸಂಪನ್ಮೂಲಗಳನ್ನು ಕ್ರೋಢೀಕರಿಸಬೇಕು ನಮ್ಮ ಮನೋಭಾವನೆ ಬೆಳೀತಾ ಇದೆ. ಅದಕ್ಕೆ ಸಮಾಜದ ಈ ನಡವಳಿಕೆಗೂ ಕಾರಣ ಆಗ್ತದೆ ಈಗ. ಅದಕ್ಕೋಸ್ಕರ ಸಂಪತ್ತು ಇದ್ರೂ ಸಹ ಸಂತೋಷವಾಗಿರಕ್ಕೆ ಆಗ್ತಾ ಇಲ್ಲ. ನಿಜ ನಿಜ ನಿಜ. ಕಾರಣ ಸಂಪತ್ತಿಗೆ ಒಂದು ಕೊನೆ ಇಲ್ಲ. ಹೌದು, ಬಹಳ ಮುಖ್ಯವಾದ ಅಂಶ ಇದು. ಸಂಪತ್ತಿಗೆ ಕೊನೆ ಇಲ್ಲ. ಹೌದು ಹೌದು. ಆ ಸಂಪತ್ತಿನ ಎಷ್ಟೋದ್ರೂ ಕೈ ನಿಲ್ತಾ ಮುಂದೆ ಹೋಗ್ತಾ ಇರುತ್ತೆ. ವೆಚ್ಚಕ್ಕೆ ಒನ್ನಾಗಿ ಬೆಚ್ಚನ್ನ ಮನೆಯಾಗಿ ಪತಿಯ ನಿಚ್ಚೆ ಅರಿವ ಸತಿ ಪತಿಗಳು ಇಬ್ಬರು ಆದರೆ ಸ್ವರ್ಗಕ್ಕೆ ಕಿಚ್ಚು ಹೆಚ್ಚನ. ಖಂಡಿತ ಅದನ್ನ ಪಾಲಿಸ್ಕೊಂಡ್ರೆ ನಮ್ಮ ಸಮಾಜದಲ್ಲಿ ಬಹಳ ನೆಮ್ಮದಿಯಾಗಿ ಬದುಕಬಹುದು. ಈಗ ಶ್ರಮ ಇಲ್ಲದೆ ಸಂಪತ್ತಾಗಬೇಕು. ಆ ಸಂಪತ್ತನ್ನ ಗಳಿಸೋಕ್ಕೋಸ್ಕರ ಎಲ್ಲದನ್ನೂ ಬಿಟ್ಟು ಹೋಗ್ತಾ ಇದೆ ಸಮಾಜ. ಆವಾಗ ಸಂತೋಷವನ್ನು ಕಳ್ಕೊಂಡು ಎಲ್ಲದನ್ನು ಬೇಡಪ್ಪ, ಈ ಸಂಪತ್ತು ಬೇಡ, ಇದು ಬೇಡ, ಇದು ಯಾವುದೂ ಬೇಡ, ನಿರಾಶೆ ಅಲ್ಲಿ ತಲುಪಿಡ್ತಾರೆ. ಖಂಡಿತ ಖಂಡಿತ ಸರ್. ಯಾವುದೇ ಇವತ್ತು ಸಂಪತ್ತಿನಿಂದ ಬಿದ್ದು ನಮ್ಮ ಆಯುಷ್ಯವನ್ನ ನಮ್ಮ ಎಲ್ಲದನ್ನು ಕಳ್ಕೊಂತ ಇದೀವಿ. ಇವತ್ತು ಮಕ್ಕಳಿಗೂ ಸಹ ವಿದ್ಯಾಭ್ಯಾಸ ಕೊಡ್ಬೇಕಾದ್ರೆ ಯಾವ ರೀತಿ ಕೊಡ್ತಾರೆ ಅಂದ್ರೆ, ನಾಳೆಗೆ ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, ಅವ್ರಾಗಬೇಕು, ಇವ್ರಾಗಬೇಕು, ದುಡ್ಡಾಗಬೇಕು, ಸಂಪತ್ತಾಗಬೇಕು, ದುಡಿಬೇಕು ಅಂತ ಮಕ್ಕಳಿಗೆ ಪ್ರೇರಣೆ ಮಾಡ್ತಾರೆ. LKG ಇಂದ ಇವನಿಗೆ ಒಲ್ಲಿಂದಲೇ ತುಂಬಿಡ್ತಾರೆ ತಲೆಗೆ. ನೀನು ಸಮಾಜಕ್ಕೆ ಬೇಕಾದ ವ್ಯಕ್ತಿಯಾಗಿ ಬೆಳೆಯಪ್ಪ, ಸಮಾಜಕ್ಕೆ ಬೇಕಾಗಂತ ಬದುಕಪ್ಪ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿ ಹೇಳ್ಕೊಡ್ಬೇಕಾಗಿ ಬೇಕಾದ ಮಕ್ಕಳಿಗೆ. ಆ ನಿಟ್ಟಿನಲ್ಲಿ ಬೆಳೆಸಿದ್ರೆ ಮಾತ್ರ ಒಳ್ಳೆ ಸಮಾಜವನ್ನು ನಿರ್ಮಾಣ ಮಾಡಕ್ಕೆ ಸಾಧ್ಯ ಅಂತ ನನಗೆ ಅನಿಸ್ತಾ ಇದೆ. ಖಂಡಿತ ಸರ್, ಖಂಡಿತ. ಇಲ್ಲ ಅವರು ಮಕ್ಕಳಿಗೆ ಸಂಪತ್ತನ್ನೇ ತಲೆ ತುಂಬಿಟ್ರೆ ಅವ್ರು ಯಾವ ತರ ಸಂಪತ್ತು, ಯಾವ ತರ ಸಂಪತ್ತು ಆದ್ರೂ ಆ ತರ ಸಂಪತ್ತು ಸಂತೋಷ ಉಳ್ಕೊಳ್ಳೋದೇ ಇಲ್ಲ. ನಿಜ 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 ಸರ್. ಈಗ ಬೇಡವಾದ ಆಕರ್ಷಣೆಗಳೇ ಅವ್ರಿಗೆ ಸಂಪತ್ತು ಅಂತ ತೋರಿಸ್ತಾರೆ. ಹೌದು, ಅಲ್ಲಿ ಸಮಾಜ ತಪ್ಪು ದಾರಿಗೆ ಹೋಗ್ಬಿಡುತ್ತೆ. ಅದು ಆಗಬಾರದು. ವಿದ್ಯೆಯ ಈ ಮುಖ್ಯ ಉದ್ದೇಶನೇ ಇವತ್ತು ಸಂಪತ್ತನ್ನು ಕ್ರೋಢೀಕರಿಸೋದು ಅನ್ನೋದು ಮುಖ್ಯವಾಗಿ ಬಿಟ್ಟಿದೆ ಇವತ್ತು. ಎಲ್ಲೇ ಹೋಗಿ ನೋಡಿ ನೀವು, ಕಾಲೇಜ್ ಅಡ್ಮಿಷನ್ ನಿಂದ ಹಿಡಿದು ವಿದ್ಯಾರ್ಥಿ ಹೊರ ಬರೋ ಹೊತ್ತಿಗೆ ಅವನ ದುಡ್ಡಿನ ತಲೆ ದೊಡ್ಡ ಭಾರನೇ ಹೊತ್ಕೊಂಡು ಹೊರ ಬರ್ತಾನ ಅವನು. ಅವನು ಯಾವ ದೃಷ್ಟಿಯಿಂದ ಸಮಾಜದಲ್ಲಿ ದುಡಿತಾನ ಅವನು. ನಿಜ ಸರ್. ಅದಕ್ಕೆ ಯಾರು ಕಾರಣಕರ್ತ? ಈಗ ಒಂದು ಇದನ್ನ ಕಟ್ಕೊಂಡ್ ಬಿಟ್ಟಿದ್ದೇವೆ ನಮ್ಮ ಕಣ್ಣಿಗೆ, ಫಿಕ್ಸ್ ಆಗ್ಬಿಟ್ಟಿರುತ್ತೆ ಅವನಿಗೆ. ಹೌದು, ನಾನು ಇದನ್ನ ಓದಿದ್ರೆ ಇಷ್ಟು ಸಂಪಾದನೆ ಮಾಡಬಹುದು, 5 ಲಕ್ಷ ಡೊನೇಷನ್ ಕೊಟ್ರೆ 10,000 ಸಂಬಳ ಸಿಗ್ತದೆ. ನಾನು ಡಾಕ್ಟರ್ ಆಗಿ ಇಷ್ಟು ಖರ್ಚು ಮಾಡಿದ್ದೀನಿ, ಹೊರಗೆ ಬಂದ ತಕ್ಷಣ ಎಷ್ಟು ದುಡಿಬೇಕು. ಹೌದು, ಎಲ್ಲಿ ದುಡಿತಾನೆ, ಹೆಂಗ್ ದುಡಿತಾನ ಅವನು. ಹೌದೌದು, ಮತ್ತೆ ಬೇರೆ ದಾರಿನೇ ಹಿಡಿಬೇಕು. ವಾಮ ಮಾರ್ಗದಿಂದ ಸಂಪತ್ತನ್ನು ಕ್ರೋಢೀಕರಿಸಿ ಕೊನೆಗೆ ಈ ಬದುಕೆ ಬೇಡ ಅಂತ ತಲುಪಿಡ್ತಾರೆ. ಕ್ರೋಢೀಕರಣ ಆಗೋಷ್ಟೊತ್ತಿಗೆ ಆಯುಷ್ಯ ಮುಗಿದೋಗುತ್ತೆ, ಅದು ಮತ್ತೊಬ್ಬರಿಗೆ ಬಿಟ್ಟು ಹೋಗೋದು. ಅನುಭವಿಸಿದ ಏನಾಯ್ತು? ಪ್ರಾಮಾಣಿಕತೆ ಜೊತೆಗೆ ಕೃತಜ್ಞತೆ, ಸಮಾಜದ ಜೊತೆಗೆ ಕರ್ತವ್ಯದ ಪ್ರೀತಿ ಇವಿದ್ಬಿಟ್ರೆ ಮನುಷ್ಯನ ಬದುಕು ಬಹಳ ಸುಖವಾಗಿದೆ. ಖಂಡಿತ ಸರ್, ಖಂಡಿತ ಖಂಡಿತ ಖಂಡಿತ. ನನ್ನ ಭಾವನೆ. ಹೌದು ಸರ್, ನೀವು ಇದನ್ನ ಅನುಭವಿಸಿದ್ದೀರಿ. ನಾನೆಂದು ಶ್ರೀಮಂತ ಆಗಬೇಕು, ದುಡ್ಡು ಮಾಡಬೇಕು ಕೆಲಸ ಮಾಡಿಲ್ಲ, ಮಾಡೋದು ಇಲ್ಲ, ಆಗೋದಿಲ್ಲ ಅದು. ಖಂಡಿತ ಸರ್, ಖಂಡಿತ. ನನ್ನ ಹತ್ರ ಬಹುಶಃ ನೀವು ಯಾವ ಥರದ ಇದನ್ನ ನಿರೀಕ್ಷೆ ಮಾಡಿದಿರೋ, ನಾವು ಸಮಾಜಕ್ಕೆ ಏನು ಕೊಟ್ಟಿಲ್ಲ ಅಂತ ನಾನು ಯೋಚನೆ ಮಾಡ್ತಿರೋದು. ನಿಮ್ಮ ಒಂದು ದೊಡ್ಡ ಉದಾರಿ ಮನೋಭಾವ ನಮಗೆಲ್ಲ ಏನೆಲ್ಲ ಕೊಟ್ಟಿದೆ. ಖಂಡಿತ ಸರ್. ಕೊನೆ ಪಕ್ಷ ನಮ್ಮ ದೇಶದಲ್ಲಿ ಇಂತಹ ದೇಶದಲ್ಲಿ ನಾವು ಹುಟ್ಟಿದೀವಲ್ಲ, ನಾವು ಇದೇ ನಮ್ಮ ಭಾಗ್ಯ. ಅದರಲ್ಲೂ ನಮ್ಮ ತರೀಕೆರೆ ತಾಲೂಕು, ಅದರಲ್ಲೂ ನಮ್ಮ ಅಮೃತಾಪುರ ಹೋಬಳಿ ಅಂದ್ರೆ ಬಹಳ ವಿಶೇಷವಾದ ಕ್ಷೇತ್ರ. ಖಂಡಿತ ಸರ್, ಖಂಡಿತ. ನಾ ಸುಮ್ಮನೆ ಬರ್ತಾ ನಮ್ಮ ಹುಡುಗರು ಕೇಳ್ತಾ ಇದ್ದೆ, ಖಂಡಿತ ಸರ್, ನಮ್ಮ ಕ್ಷೇತ್ರದಲ್ಲಿ ಎಷ್ಟು ಆದಾಯ ಇದೆ ಒಂದು ವರ್ಷಕ್ಕೆ. ಸರ್, ನಾವು ಇದನ್ನ ಮತ್ತೆ ಚರ್ಚೆ ಮುಂದುವರಿಸೋಣ. 2,000 ಕೋಟಿ ರೂಪಾಯಿ ನಮ್ಮ ತಾಲೂಕಲ್ಲಿ ಆದಾಯ ಇದೆ ಇವತ್ತು. ಖಂಡಿತ ಸರ್. 2,000 ಕೋಟಿ ಇರೋದು 5 ಲಕ್ಷ ಜನಸಂಖ್ಯೆ. 5 ಲಕ್ಷ ಜನಸಂಖ್ಯೆಗೆ 2,000 ಕೋಟಿ ಆದಾಯ ಇದೆ. ಆದ್ರೂ ನೆಮ್ಮದಿಯಾಗಿ ಬಿಡ್ತಾ ಇಲ್ಲ ರಾಜಕೀಯ ಕ್ಷೇತ್ರ. ಹಾಗೆ ಸರ್, ಖಂಡಿತ. ವೀಕ್ಷಕರೇ, ವಿಶೇಷವಾಗಿ 2ನೇ ಸಂಚಿಕೆಯಲ್ಲಿ ಬಹಳ ಮುಖ್ಯವಾದಂಥ ವಿಚಾರಗಳನ್ನು, ತುಂಬ ಅನುಭವ ವೇದ್ಯವಾದಂಥ ಮಾತುಗಳನ್ನು ಓಂಕಾರಪ್ಪ ಸರ್ ಹೇಳ್ತಾ ಇದ್ದಾರೆ. ಅವರ ಜೀವನಗಾಥೆಯ ಅನುಭವ ಲಹರಿ ಮುಂದುವರಿಯುತ್ತೆ. ಅದಕ್ಕಿಂತ ಮೊದಲಿಗೆ ಒಂದು ಸಣ್ಣ ವಿರಾಮ.
ವಿರಾಮದ ಬಳಿಕ ಣಸಘಟ ಓಂಕಾರಪ್ಪ ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಇವತ್ತು ಣಸಘಟ್ಟದ ಓಂಕಾರಪ್ಪನವರು ಒಂದು ಅಪರೂಪದ ವ್ಯಕ್ತಿತ್ವ, ಬಹಳ ಕೃಷಿ ಒಂದು ನೆಲೆಗಟ್ಟಿನಲ್ಲಿ ಬೆಳೆದು ಬಂದಂಥ ವ್ಯಕ್ತಿ. ತಮ್ಮ ಅಗಾಧವಾದ ಜೀವನ ಪ್ರೇಮ, ಜೀವನ ಚೈತನ್ಯ, ನಾವೇನು ಇವತ್ತು ಪರಿಶ್ರಮ ಸಂಕಷ್ಟ ಅಂತೇವೆ ಅದೆಲ್ಲವನ್ನು ಅವರು ಸಕಾರಾತ್ಮಕವಾಗಿ ತೆಗೆದುಕೊಂಡು ಒಂದು ದೊಡ್ಡ ವ್ಯಕ್ತಿಯಾಗಿ ಬೆಳೆದಂಥವರು. ತೆರೆಮರೆಯಲ್ಲಿದ್ದಂಥವ್ರನ್ನ ಪರಿಚಯ ಮಾಡಿಕೊಡ್ಬೇಕು ಅಂತ ಅಪರೂಪದ ವ್ಯಕ್ತಿತ್ವದ ಒಂದಷ್ಟು ವಿಚಾರ ಲಹರಿ ನಿಮಗೆ ತಲುಪಲಿ ಅನ್ನೋ ಹಿನ್ನೆಲೆಯಲ್ಲಿ ಅವರನ್ನು ಪ್ರೀತಿಯಿಂದ ಸ್ವಾಗತ ಮಾಡಿ ಇವತ್ತು ನಮ್ಮೊಟ್ಟಿಗೆ ಕರೆದುಕೊಂಡು ಒಂದಷ್ಟು ಅವರ ವಿಚಾರ ಲಹರಿಯಲ್ಲಿ ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಬನ್ನಿ ಅವರೊಟ್ಟಿಗೆ ಮತ್ತಷ್ಟು ಮುಂದುವರಿಯೋಣ. ಸರ್, ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಸ್ವಾಗತ ತಮಗೆ. ಸರ್, ಇವತ್ತು ನಿಮ್ಮ ಜೊತೆಗೆ ನಿಜವಾಗ್ಲೂ ಮಾತನಾಡ್ತಾ ಇದ್ರೆ ಒಂದಷ್ಟು ನಮ್ಮ ಒಂದು ಸರಳ ಈ ಒಂದು ಬದುಕಿನ ವಿಹಾರ ಮಾಡಿದಾಗ ಆಗ್ತದೆ. ಹಳ್ಳಿಯಲ್ಲಿ ಆ ಒಂದು ಹಳ್ಳಿಯ ಬದುಕು, ಕೃಷಿ, ಆ ಒಂದು ನೀವು ನಿಮ್ಮಂಥವರ ಮನೆಗೆ ಒಂದು ದೊಡ್ಡ ದೊಡ್ಡ ವ್ಯಕ್ತಿತ್ವಗಳು, ಮೋದಿ ಅಂತವರು, ಸಿದ್ದೇಶ್ವರ್ ಅಂತವರು, ಸಾಕಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆಗೆ ಒಡನಾಟ, ಅವರ ಅನುಭವಗಳು ಹಂಚಿಕೊಳ್ತಕ್ಕಂಥದ್ದು, ಇದೆಲ್ಲದರಿಂದ ನಿಮಗೆ ಒಂದು ವಿಶಿಷ್ಟವಾದಂಥ ಜೀವನಾನುಭವವೇ ನಿಮಗೆ ಸಿಕ್ಕಿಬಿಟ್ಟಿದೆ. ಈ ನೆಲೆಗಟ್ಟಿನಲ್ಲಿ ಇವತ್ತು ನಮ್ಮ ಮನೆ ಅಂತಕ್ಕಂಥದ್ದು ಹಳ್ಳಿಗಾಡಿನಲ್ಲಿ ವಿಶೇಷವಾಗಿ, ಯಾಕಂದರೆ ಗ್ರಾಮೀಣ ಪ್ರದೇಶದಿಂದ ನಾವೆಲ್ಲ ಬಂದಿರೋರು ಆದ್ದರಿಂದ ಗ್ರಾಮೀಣ ಪ್ರದೇಶಗಳಲ್ಲಿ ಇವತ್ತು ಟಿ ವಿ ಸಂಸ್ಕೃತಿ ಆಗಿರ್ಬೋದು, ಇನ್ನೊಂದು ಕಡೆ ಒಂದಷ್ಟು ವಿದೇಶಿ ಆಟಗಳಾಗಿರ್ಬೋದು, ಒಂದು ಕಡೆ ಈ ಮದ್ಯಪಾನದಂಥ ದುಶ್ಚಟಗಳಾಗಿರ್ಬೋದು, ಇದೆಲ್ಲವೂ ಒಂದು ಕಡೆಯಿಂದ ಸಾಕಷ್ಟು ಸಮಾಜವನ್ನು ಹಾಳು ಮಾಡ್ತಕ್ಕಂಥ ಬಿರುಗಾಳಿಯಾಗಿ ಬರ್ತಾ ಇದೆ ಇವತ್ತು ನಮ್ಮ ಗ್ರಾಮೀಣ ಪ್ರದೇಶಕ್ಕೆ ವಿಶೇಷವಾಗಿ. ಮೊದಲೆಲ್ಲ ಗ್ರಾಮೀಣ ಪ್ರದೇಶದ ಜಾತ್ರೆ, ಉತ್ಸವ, ಒಂದು ದೊಡ್ಡ ದೊಡ್ಡ ನೈಟೆಲ್ಲ ರಾಮಾಯಣ ಮಹಾಭಾರತದಂಥ ಕಾವ್ಯಗಳನ್ನು ನೋಡ್ತಕ್ಕಂಥದ್ದು, ಈ ರೀತಿಯ ವಾತಾವರಣ ಇತ್ತು. ಈಗ ಕಂಪ್ಲೀಟ್ ಒಂದು ಇಡೀ ಸಂಸ್ಕೃತಿನೇ ಎಲ್ಲೋ ಒಂದು ಕಡೆ ಮರೆ ಆಗ್ತಾ ಇದೆಯಾ. ಸಂಜೆ ಆಗ್ತಿದ್ದಂಗೆ ಸೀರಿಯಲ್ ನೋಡಿಕೊಂಡು ಹೆಣ್ಮಕ್ಳು ಕೂತ್ಬಿಡೋದು, ಇನ್ನು ಮಕ್ಕಳು ಈ ಕಡೆ ಕಂಪ್ಯೂಟರ್ ಗೇಮ್ ಆಡ್ತಾ ಕೂತ್ಬಿಡೋದು. ಈ ಒಂದು ಹಾಗೆಲ್ಲ ನೀವೆಲ್ಲ ಚಿಕ್ಕವರಿದ್ದ ಕಬಡ್ಡಿಯನ್ನು ಆಡೋದು, ಅಥವಾ ತೋಟದಲ್ಲಿ ಇನ್ಯಾವುದೋ ಒಂದು ಮರಕೋತಿ ಆಟ ಆಡೋದು, ಇನ್ಯಾವುದೋ ಒಂದು ಲಗೋರಿ, ಅದೊಂದು ಆ ಗ್ರಾಮೀಣ ಸಂಸ್ಕೃತಿಯ ಸೊಬಗೆ ಬೇರೆ ಇತ್ತು. ಈಗ ನಿಧಾನಕ್ಕೆ ಜಾಗತೀಕರಣಕ್ಕೆ ಅಥವಾ ಆಧುನಿಕತೆಯ ಬದುಕಿಗೆ ಸಿಲುಕಿ ನಮ್ಮ ಈ ಗ್ರಾಮೀಣ ಸಂಸ್ಕೃತಿ ಎಲ್ಲೋ ಒಂದು ಕಡೆ ಮರೆಯಾಗ್ತಾ ಇದೆಯಾ ಅಂತ ಒಮ್ಮೆ ಅನಿಸಿದಾಗ, ಇದು ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ನಿಮಗೆ ಅನಿಸ್ತದೆ ಸರ್? ಈ ರೀತಿ ಕಾರಣ ಏನಿರ್ಬೋದು? ಈ ಸಮಾಜ, ನನ್ನ ಅಭಿಪ್ರಾಯ, ಇವತ್ತಿನ ಸಮಾಜ ಎಲ್ಲ ಗಳಿಕೆ, ಆರ್ಥಿಕ ಸಂಪನ್ಮೂಲಗಳ ಗಳಿಸೋದ್ರ ಬಗ್ಗೆನೇ ಹೆಚ್ಚಿನ ಒಂದು ಒತ್ತು ಕೊಟ್ಟು ಸಮಾಜ ಹೋಗ್ತಾ ಇದೆ. ಮಾನಸಿಕ ನೆಮ್ಮದಿ, ಈ ಸಂತೋಷ, ಕುಟುಂಬ ಪರಿವಾರ ಇವ್ರ ಜೊತೆಗೆ ಇದ್ದು ನಾವು ಅವ್ರ ಜೊತೆಗೆ ಇದ್ದು ಒಡನಾಟಗಳಾಗಿ ಬೆಳಿಬೇಕು ಅನ್ನೋ ಒಂದು ಪರಿಪಾಠನೆ ತಪ್ಪಿ ಹೋಗ್ತಾ ಇದೆ. ಏನಾಗ್ತಾ ಇದೆ ಈಗ ಈಗಲೇ ಫ್ಯಾಮಿಲಿ, ಈಗ ಅವಿಭಕ್ತ ಕುಟುಂಬಗಳು ಭಾಳ ಕಮ್ಮಿ ಆಗ್ತಾ ಇದೆ. ಇಲ್ಲವೇ ಇಲ್ಲ ಅಂತೇಳಿ ಒಂದು ತಾಲೂಕಲ್ಲಿ 10 ಮನೆ ಸಿಗಲ್ಲ ಅವಿಭಕ್ತ ಕುಟುಂಬಗಳಿಗೆ. ಈಗ ಹೊಸದಾಗಿ ಏನು ಯುವಕರು ಬರ್ತಾರೆ, ಒಬ್ಬರು ಇಬ್ಬರು ಮಕ್ಕಳಿರ್ತಾರೆ, ಆ ಮಕ್ಕಳನ್ನು ಸಹ ಎಲ್ಲರೂ ಸ್ಕೂಲ್ ಸೇರಿಸ್ತಾರೆ. ಇವ್ರ ಮನೆ ಗಂಡ ಹೆಂಡತಿ ಇಬ್ಬರೇ ಇರ್ತಾರೆ. ಇವನು ಈಗ ಹೆಚ್ಚು ಕಡಿಮೆ ಬಹಳ ಜನ ಈಗ ಯಾವ್ದಾವುದೋ ಹವ್ಯಾಸಗಳಿಗೆ ಬಲಿಯಾಗಿ ಇವ್ರ ಮನೆಗೆ ಹೋಗೋದು ಯಾವಾಗಲೂ ಲೆಕ್ಕಾಚಾರಕ್ಕೆ ಬೆಳೀತಾ ಇದೆ. ಕೌಟುಂಬಿಕ ಸಂಬಂಧಗಳು ದೂರ ಆಗ್ತದೆ. ಅದಕ್ಕೂ ರಾಜಕೀಯ ಕ್ಷೇತ್ರನೂ ಬಹಳ ಪ್ರೇರಣೆ ಕೊಡ್ತಾ ಇದೆ ಇವತ್ತು ಒಂದ್ ಕಡೆ ಗ್ರಾಮೀಣ ಪ್ರದೇಶಗಳಲ್ಲಿ. ಅಲ್ಲಿ ತಾವು ಸಂಘಟನೆ ಕಟ್ಕೊಳ್ಳೋದು, ನಾನಾ ಪಕ್ಷ ಈ ಪಕ್ಷ ಅಂತ ಜಗಳ ಮಾಡ್ತಕ್ಕಂಥ ಹೆಚ್ಚಿನ ಗ್ರಾಮೀಣ ಪ್ರದೇಶಗಳೇ ರಾಜಕೀಯದ ವಿಚಾರಗಳು ಜಾಸ್ತಿ ಪ್ರತಾಪ ಆಗ್ತವೆ, ಬೇರೆ ಏನೇನು ಮಾತಾಡೋದಿಲ್ಲ. ಹೌದು. ಸಣ್ಣ ಪಂಚಾಯತ್ ಲೆವೆಲ್ ದೊಡ್ಡ ರಾಜಕೀಯನೇ. ಹೌದು. ಈ ಸಾಮಾಜಿಕ ಕಳಕಳಿ, ನಾಳೆ ನಮ್ಮೂರು ಏನಾಗುತ್ತೆ, ನಮ್ಮ ನಮ್ಮ ತಾಲೂಕು ಏನಾಗುತ್ತೆ, ನಮ್ಮ ರಾಜ್ಯ ದೇಶ ಏನಾಗುತ್ತೆ, ಅದ್ರ ಬಗ್ಗೆ ಯೋಚನೆ ಮಾಡೋದೇ ಇಲ್ಲ. ಮುಂದೆ ಇದೇ ರೀತಿ ಹೋದ್ರೆ ನಮ್ಮ ಮುಂದಿನ ಪೀಳಿಗೆ ನಾವು ಎಲ್ಲಿ ಬಿಟ್ಟು ಹೋಗ್ತಾ ಇದೀವಿ ಅವ್ರನ್ನ. ಹೌದು. ಈಗ ಪ್ರತಿ ಊರುಗಳಲ್ಲೂ ಬ್ರ್ಯಾಂಡಿ ಶಾಪ್ ಆಗ್ತಾ ಇದೆ. ಹಳ್ಳಿಗಳಲ್ಲಿ ಆಗ್ತದೆ. ಹಳ್ಳಿಗಳಾಗ್ತದೆ. ಇವತ್ತು ಬಹುಶಃ ಮದ್ಯಪಾನ ಇಲ್ಲದೆ ಇದ್ದ ಜನನ ಬಹುಶಃ ಬಹಳ ಕಷ್ಟನೋ ನಾವು ಖಂಡಿತ ಅವ್ರನ್ನ ಇದು ಮಾಡೋದು ನಂಗೆ ಲೆಕ್ಕಾಚಾರ ಕಾಣ್ತಾ ಇದ್ದು. ಆ ಇದರಲ್ಲಿ ಮನೇಲಿ ಹೆಣ್ಮಕ್ಳು ಕೂಡ ಇವತ್ತು ಆರ್ಥಿಕ ಸಂಪನ್ಮೂಲ ಇದ್ರೂ ಸಹ ಮನೆಯಲ್ಲಿ ಅವರು ನೆಮ್ಮದಿಯಾಗಿ ಬದುಕಂತ ಪರಿಸ್ಥಿತಿ ಇವತ್ತು ಬಹಳ ಕಡಿಮೆ ಆಗ್ತಾ ಇದೆ. ಅದಕ್ಕೆ ಕಾರಣ ಮೇಜರ್ ಆಗಿ ರಾಜಕೀಯ ಕ್ಷೇತ್ರ, ಅಧಿಕಾರದ ದಾಹ, ಹಣದ ಮಿಸ್ಗೈಡ್ ಮಾಡ್ತಕ್ಕಂಥ ಹಣದ ವ್ಯಾಮೋಹ, ಅಧಿಕಾರದ ವ್ಯಾಮೋಹ, ಅವೆರಡೇ ಸುತ್ಕೊಂಡ್ಬಿಡೋದು ಸಮಾಜದಲ್ಲಿ. ಅದರಿಂದ ಬಿಡುಗಡೆ ಮಾಡೋದು ಬಹುಶಃ ಎಷ್ಟು ಕಷ್ಟದ ಕೆಲಸ. ಮೋದಿ ಅಂತಾರೆ ಬರಬೇಕು, ಇಲ್ಲ ಜಗದ್ಗುರುಗಳು ಯಾರು ಇರ್ತಾರೋ ಅವರ ಹುಟ್ಟಾಗಬೇಕು.
ಅವರೆಲ್ಲ ಒಟ್ಟಾಗಿದ್ದರಿಂದ ಹೊರ ತರಬೇಕು. ಹೌದು ಹೌದು ಹೌದು. ಆಮೇಲೆ ಇವು ತಂದೆ ತಾಯಿಗಳು ಸಹ ಇವತ್ತಿನ ಮಕ್ಕಳನ್ನ ಹೊರ ಬಿಟ್ಟಿರ್ತಾರೆ. ಅವ್ರ ತಲೆಯಲ್ಲೂ ಸಹ ಬರೀ ಅವ್ರಿಗೇನ ನೀನು ಓದು, ಚೆನ್ನಾಗಿ ಓದು, ನೀನು ಡಾಕ್ಟರ್ ಆಗು, ಇಂಜಿನಿಯರ್ ಆಗು, ಅದಾಗು ಇದಾಗು, ದುಡ್ಡು ಕೊಡು, ದುಡಿಬೇಕು ನೀನು, ಈ ರೀತಿಯಾದಂಥ ವಿಚಾರಗಳನ್ನ ತುಂಬತಕ್ಕ. ಅವ್ರು ವಿದ್ಯಾವಂತರಾಗ್ಬಿಟ್ರೆ ಅವ್ರು ಹಳ್ಳಿ ಬರೋದೇ ಇಲ್ಲ. ಹೌದು, ಅಲ್ಲೇ ಉಳ್ಕೊಂಡ್ಬಿಡ್ತಾರೆ. ಅದನ್ನ ಯೋಚನೆನೇ ಮಾಡೋದಿಲ್ಲ ಅಂತಾರೆ. ಹೌದು. ನಾಳೆ ಮುಂದೆ ಏನಾಗುತ್ತೆ? ಇವತ್ತು ಎಷ್ಟೋ ಮನೆಗಳಲ್ಲಿ ಯುವಕರು ಇಲ್ಲ. ಇವತ್ತೆಲ್ಲ ಬೆಂಗಳೂರು, ದೊಡ್ಡ ದೊಡ್ಡ ಸಿಟಿಗಳು, ಮನೆಗಳೆಲ್ಲ ವೃದ್ಧಾಶ್ರಮಗಳಾಗ್ತಾ ಇದೆ. ಖಾಲಿ ಪಾಲಕರು ಮಾತ್ರ. ನೆಕ್ಸ್ಟ್ ಅದಕ್ಕೆ ಯಾವ ರೀತಿ ಅದನ್ನ ಸರಿಪಡಿಸ್ಬೇಕು, ಅದನ್ನ ಯಾರು ಯೋಚನೆ ಮಾಡ್ತಾರೋ, ಯಾರು ಮಾಡ್ತಾ ಇದ್ದಾರೆ, ಯಾವ ದಿಟ್ಟಿನಲ್ಲಿ ಯಾರು ಹೋಗ್ತಾ, ಯಾರು ಹೆಜ್ಜೆ ಇಡ್ತಾ ಇದಾರೆ, ಅದು ಯಾರು ಯೋಚನೆ ಮಾಡ್ತಾ ಇಲ್ಲ ಇವತ್ತು. ಖಂಡಿತ ಸರ್, ಖಂಡಿತ. ಇದು ಬಹಳ ಮುಖ್ಯವಾಗಿ ಒಂದು ಕಡೆ ಎಲ್ಲೋ ನಗರೀಕರಣ ಇವತ್ತು ಗ್ರಾಮೀಣ ಪ್ರದೇಶವನ್ನ ಸುತ್ತಕೊಳ್ತಾ ಇದೆ. ನನ್ನ ಇದರಲ್ಲಿ ನಮ್ಮ ಬರೀ ಬಹುಶಃ ವಿಶ್ವದಲ್ಲೇ ನಮ್ಮ ದೇಶದಂತ ಸುಸಂಸ್ಕೃತ ನಾಡು ಬೇರೆ ಇಲ್ಲ ಅಂತ ನನಗೆ ಅನಿಸ್ತಾ ಇದೆ. ಆದ್ರೆ ಇವತ್ತು ಈ ರೀತಿಯಾದ ಬೆಳವಣಿಗೆ ಎಲ್ಲಿ ಇದನ್ನು ಕಳ್ಕೊಂಡು ಬಿಡುತ್ತೋ. ಖಂಡಿತ. ನಾಳೆ ನಮ್ಮ ಮಕ್ಕಳಿಗೆ ಮುಂದಿನ ಪೀಳಿಗೆ ಎಲ್ಲಿ ಬದುಕಬೇಕಾಗುತ್ತೆ, ಯಾವ ಸ್ಥಿತಿಯಲ್ಲಿ ಬದುಕಬೇಕಾಗುತ್ತೆ. ಖಂಡಿತ ಸರ್. ಇದ್ರ ಬಗ್ಗೆ ಎಲ್ಲರೂ ಕೂಡ ಯೋಚನೆ ಮಾಡ್ತಕ್ಕಂಥ ಅನಿವಾರ್ಯತೆ ಇದೆ ಈಗ. ಯಾಕಂದರೆ ಮುಂದಿನ ದಿವಸ ಇವತ್ತು ಈಗಾಗಲೇ ನೋಡಿ, ಮೊದಲೆಲ್ಲ ಒಂದು ಮನೆಗೆ 4-8 ಜನ ಮಕ್ಕಳು ಇರ್ತಿದ್ರು, 4-5 ಜನ ಮಕ್ಕಳು ಇರ್ತಿದ್ರು. ಆಗೆಲ್ಲ ಹಿಂದಕ್ಕೆ ದೊಡ್ಡ ದೊಡ್ಡ ರೋಗಗಳ ಭೀತಿ ಇರ್ತಿತ್ತು. ಬಂದರೆ ಕಾಲರಾಗಿಲ್ಲದಂಥ ದೊಡ್ಡ ದೊಡ್ಡ ಕಾಯಿಲೆ ಬಂದರೆ ಸಾಕಷ್ಟು ಜನ ಸಾವನ್ನು ಆಗ್ತಕ್ಕಂಥ ಒಂದು ಭೀತಿ ಇರ್ತದೆ. ಈಗ ಔಷಧಿ ಬಂತು, ಎಲ್ಲ ಬಂತು, ಆದರೆ ಮಕ್ಕಳ ಸಂಖ್ಯೆಯೂ ಕೂಡ ಕಡಿಮೆ ಇತ್ತು. ಒಂದು ಕಡೆ ಜನಸಂಖ್ಯೆ ನಮ್ಮ ದೇಶದಲ್ಲಿ ಹೆಚ್ಚಾಗ್ತಾ ಇದೆ ಅಂತಿದ್ದಾಗೆ ಇವತ್ತು ಕಡಿಮೆ ಇತ್ತು. 2 ಇದ್ದದ್ದು 1ಕ್ಕೆ ಬಂತು. ಆ ಒಂದು ಕೂಡ ಓದು ಅಭ್ಯಾಸ ಅಂತ ಸಿಟಿಗೆ ಹೋಗಿಬಿಡೋದು. ಮಕ್ಕಳು ಈ ತಂದೆ ತಾಯಿ ಮಾತ್ರ ಖಾಲಿ ಊರಲ್ಲಿರೋದು. ಮಕ್ಕಳಿಗೆ ಸಂಸ್ಕೃತಿಯನ್ನು ಕಲಿಸ್ಕೊಡೋ ಅಂತ ಇದು ಭಾರಿ ಕಡಿಮೆ. ತಂದೆ ತಾಯಿಗಳ ಒಂದು ಇಲ್ವೇ ಇಲ್ಲ. ಈಗ ನೋಡ್ರಿ, ಈ ಮಹಾಭಾರತ ರಾಮಾಯಣದ ಕತೆ ಮಕ್ಕಳಿಗೆ ಯಾರಿಗೆ ಗೊತ್ತಿದೆ? ಹೇಳೋದಿಲ್ಲ. ಈಗ ಯಾರು ಹೇಳ್ತಾರೆ? ಹೌದು, ರಾಮ ಯಾರು, ಲಕ್ಷ್ಮಣ ಯಾರು? ಮಕ್ಕಳಿಗೆ ಕಾರ್ಟೂನಲ್ಲಿ ನೋಡ್ಬೇಕು. ಹೌದೌದು. ಖಂಡಿತ. ಧರ್ಮರಾಯ ಯಾರು, ಕೃಷ್ಣ ಯಾರು, ದುರ್ಯೋಧನ ಯಾರು? ಹೌದೌದು. ಹಿಂದೆ ಎಲ್ಲ ಆಮೇಲೆ ಈ ತಾಯಿ ಪಾತ್ರ ಮಕ್ಕಳಿಗೆ ಏನಿದೆ? ಹೌದೌದು, ಬಹಳ ಮುಖ್ಯ ಸರ್. ಅದಂತೂ ಸತ್ಯ. ಅದು ಮಕ್ಕಳಿಗೆ ಸಿಗಬೇಕಾದ ವಯಸ್ಸಲ್ಲಿ ಸಿಗದೇ ಇದ್ರೆ ಅವರ ಬೆಳವಣಿಗೆ ದಿಕ್ಕು ಎತ್ತಲ ಹೋಗುತ್ತೆ, ಎಲ್ಲಿ ಹೋಗುತ್ತೆ? ಖಂಡಿತ ಸರ್, ಖಂಡಿತ. ಹಿಂದೆ ಎಲ್ಲ ಈಗ ಅಜ್ಜಿ ಅಂದಿರ್ತಿದ್ರು ಮನೆಯಲ್ಲಿ. ಮಗು ಶಾಲೆಗೆ ಹೋಗಿ ಬರ್ತಿದ್ದಂಗೆ ಮಗುವಿಗೆ ರಾತ್ರಿ ಕತೆ ಹೇಳೋದು. ಮತ್ತು ಆ ಒಡನಾಟವೇ ಬೇರೆ ಸರ್. ಈಗಲೂ ಕೆಲವೊಂದು ಈ ಬೇಸಿಗೆ ಶಿಬಿರದಲ್ಲಿ ಹಳ್ಳಿಗೆ ಹೋಗ್ತಕ್ಕಂಥದ್ದನ್ನು ನಾವು ನೋಡ್ತೇವೆ ಮಕ್ಕಳನ್ನು. ಆ ಒಂದು ಇಡೀ ಸಂಸ್ಕೃತಿನೇ, ಇಡೀ ಕುಟುಂಬ ಸಂಸ್ಕೃತಿನೇ ಇವತ್ತು ಒಂದು ಕಡೆ ಕಡಿಮೆ ಆಗ್ತಾಯಿದೆ. ತಾತ, ಅಜ್ಜಿ, ಅಪ್ಪ, ಅಮ್ಮ, ಅಣ್ಣ, ತಂಗಿ, ಇದು ಯಾವುದೂ ಇಲ್ಲ. ಇರೋದೇ ಒಂದು ಮಗು ಅಥವಾ 2 ಮಗು, ಅದನ್ನು ಅಲ್ಲಿ ಹಾಗಾಗಿ ಇವ್ರು ಗಂಡ ಹೆಂಡತಿ ಇಬ್ಬರೇ ಮನೆಗಿರ್ತಾರೆ. ಹೌದೌದು. ತಂದೆ ತಾಯಿಗಳ ಒಂದು ಪರಿಚಯ, ತಂದೆ ತಾಯಿಗಳ ಒಂದು ಒಡನಾಟವೇ ಕಡಿಮೆ. ಅವ್ರ ಒಡನಾಟನೇ ಇರೋದಿಲ್ಲ. ಅವರು ಯುವಕರಾದ್ಮೇಲೆ ಇವರು ಬೇಕೇ ಆಗಲ್ಲ ಅವ್ರಿಗೆ. ಹೌದು, ಖಂಡಿತ. ಅವನ ದಾರಿಯಲ್ಲೇ ಅವ್ನು ಹೋಗ್ಬಿಡ್ತಾನೆ. ನಾಳೆ ಇವ್ರ ಪರಿಸ್ಥಿತಿ ಏನು? ಹೌದು, ದೇಶದ ಪರಿಸ್ಥಿತಿ ಏನು? ಎಲ್ಲಿ ಹೋಗುತ್ತೆ? ಹೌದು, ಖಂಡಿತ ಸರ್, ಖಂಡಿತ. ಅದು ಬಹಳ ಮುಖ್ಯವಾದ. ಆ ಬಗ್ಗೆ ನಾವು ಎಚ್ಚೆತ್ತುಕೊಳ್ಬೇಕಾದ ಅನಿವಾರ್ಯತೆ ಇದೆ. ಈಗ ನಾವು ಬರೀ ಬೇರೆ ಬೇರೆ ಆಧುನಿಕ ಸಂಪನ್ಮೂಲಗಳ ಬಗ್ಗೆ ಯೋಚನೆ ಮಾಡ್ತೀವಿ. ನಾವೇನು ಉಳಿಸ್ಕೋಬೇಕು ಅದನ್ನ ಉಳಿಸ್ಕೊಂತ ಇಲ್ಲ ನನಗೆ ಅನಿಸ್ತಾ ಇದೆ. ಖಂಡಿತ ಸರ್. ಇದಿಲ್ಲದೆ ಅದು ತಗೊಂಡು ಏನ್ ಮಾಡೋಣ ನಾವು? ನಾವೇ ಇಲ್ದ್ಮೇಲೆ ಸಂಪತ್ತು ತಗೊಂಡು ಏನ್ ಮಾಡೋಣ? ನಿಜ. ಯಾರು ಅನುಭವಿಸ್ತಾರೆ ಯಾರು ಅದನ್ನ? ನಾವು ಬೃಹತ್ ಏನೇನೋ ಕಟ್ಕೊಂಡು ಅನುಭವಿಸೋಂಥ ವ್ಯಕ್ತಿ ಜನ ನಾವ್ ಇಲ್ದೇ ಇದ್ರೆ, ಮುಂದಿನ ಪೀಳಿಗೆ ಇಲ್ದೇ ಇದ್ರೆ. ಖಂಡಿತ ಸರ್. ಇದೆಲ್ಲ ಒಂದಷ್ಟು ಅಗತ್ಯತೆ ಇದೆ. ಇದರ ಬಗ್ಗೆ ನಾವೆಲ್ಲ ಯೋಚನೆ ಮಾಡಬೇಕಾಗಿದೆ ಸರ್. ಹಾಗೆ ಭಾಳ ಮುಖ್ಯವಾಗಿ ನೀವು ಮೂಲತಃವಾಗಿ ಒಂದು ಕೃಷಿ ಸಂಸ್ಕೃತಿಯಿಂದ ಬಂದವರು. ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ರೈತರು, ಕೆಲವು ನಮ್ಮ ರೈತರ ಆತ್ಮಹತ್ಯೆಯನ್ನು ನೋಡ್ತಾ ಹೋಗಿದೆ. ದಿನ ಬೆಳಗಿದ್ರೆ ಉತ್ತರ ಕರ್ನಾಟಕದಲ್ಲಿ ಈಗ ಸದ್ಯ ಒಂದು 2 ವರ್ಷಗಳಿಂದಂತೂ ವಿಪರೀತವಾಗಿಬಿಟ್ಟಿದೆ. ಯಾಕಂದರೆ ನೀವು ಒಬ್ಬ ದೊಡ್ಡ ರೈತರ ಅನುಭವಿಯಾಗಿದ್ದರಿಂದ ನಾನು ಈ ಪ್ರಶ್ನೆಯನ್ನು ಕೇಳ್ತಕ್ಕಂಥದ್ದು, ಈ ರೈತರ ಆತ್ಮಹತ್ಯೆಗಳಿಗೆ ಮತ್ತು ಹಳ್ಳಿಗಾಡಿನಲ್ಲಿ ರೈತರಿಗೆ ಈ ಸಂಕಷ್ಟಗಳನ್ನು ಬಗೆಹರಿಸಲಿಕ್ಕೆ ಎಲ್ಲಿ ನಮಗೆ ಚಾಲೆಂಜ್ ಆಗ್ತಾ ಇದೆ, ಯಾಕೆ ಆಗ್ತಾ ಇಲ್ಲ ಅಂತ? ಅದು ಒಂದು ಪ್ರಕೃತಿ ಸಂಪನ್ಮೂಲದ ಕೊರತೆ ಆಗ್ತಾ ಇದೆಯಾ, ಅಥವಾ ನಮ್ಮಲ್ಲಿ ಏನಾದರೂ ರೈತರಾದಂಥವ್ರಿಗೆ ಒಂದು ಆತ್ಮಸ್ಥೈರ್ಯದ ಕೊರತೆ ಆಗ್ತಾ ಇದೆಯಾ ಅಂತ? ಅದು ಯಾವ್ಯಾವ ಕಾರಣಕ್ಕೂ ಬೇಕಾದರೂ ಆಗ್ಬೋದು. ನನಗೆ ಒಂದೊಂದು ಮನುಷ್ಯಗೆ ಬದುಕಿಗೆ ಬೇಕಾದಂಥ, ಮನುಷ್ಯಗೆ ಅವಶ್ಯಕವಾಗಿ ಬೇಕಾದಂಥದಕ್ಕೆ ನಾವು ಆತ್ಮಹತ್ಯೆ ಮಾಡ್ಕೋಬೇಕಾದಂಥ ಅವಶ್ಯಕತೆ ಇಲ್ಲ. ಖಂಡಿತ ಸರ್, ಖಂಡಿತ. ದೊಡ್ಡ ಆತ್ಮವಿಶ್ವಾಸದ ಅಗತ್ಯತೆ ಇದೆ. ಆತ್ಮವಿಶ್ವಾಸ ಅಗತ್ಯತೆ. ಮನುಷ್ಯನ ಬದುಕಿಗೆ ಅವಶ್ಯಕತೆ ಎಷ್ಟಿದೆ ಅಷ್ಟನ್ನು ಮಾತ್ರ ಮಾಡ್ಕೊಳ್ಬೇಕು. ಅಷ್ಟನ್ನು ಮಾಡ್ಕೊಂಡ್ರೆ ಬೇಕಾಗದೇ ಇಲ್ಲ. ಖಂಡಿತ ಸರ್, ಖಂಡಿತ. ನಮಗೆ ಬೇಕಿಲ್ಲದೆಲ್ಲ ಕ್ರೋಢೀಕರಿಸ್ಕೊಳಕ್ಕೆ ಹೋಗಿ ಹೌದು ನಾವು ಎಲ್ಲದನ್ನು ಮೈಮೇಲೆ ಎಳ್ಕೊಂತೀವಿ, ನನ್ನ ಅನಿಸಿಕೆ. ಎಸ್ ಸರ್. ನಮ್ಮ ಚರ್ಚೆಯನ್ನು ಮುಂದುವರಿಸೋಣ ಸರ್. ಸಣ್ಣ ವಿರಾಮವನ್ನು ತೆಗೆದುಕೊಳ್ಳೋಣ. ವೀಕ್ಷಕರೇ, ಇನ್ನಷ್ಟು ಅವರ ವಿಚಾರಧಾರೆಗಳು, ಇನ್ನಷ್ಟು ಮಹತ್ವದ ಅನುಭವ ಲಹರಿ ಮುಂದುವರಿಯುತ್ತೆ. ಅದಕ್ಕಿಂತ ಮೊದಲಿಗೆ ಒಂದು ಸಣ್ಣ ವಿರಾಮ.
ವಿಶೇಷ ಕಾರ್ಯಕ್ರಮವಿದು ಣಸಘಟ ಓಂಕಾರಪ್ಪ ಜೀವನಗಾಥೆ ಸಂಚಿಕೆ 2. ಈ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ವಿರಾಮದ ಬಳಿಕ ತಮಗೆಲ್ಲ ಸ್ವಾಗತ. ವೀಕ್ಷಕರೇ, ಇವತ್ತು ಣಸಘಟ್ಟ ಅಂತಕ್ಕಂಥ ಹೆಸರನ್ನು ತಮಗೆ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ, ಣಸಘಟ್ಟ ಅಂತಕ್ಕಂಥದ್ದು ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನ ಒಂದು ಪುಟ್ಟ ಹಳ್ಳಿ. ಇವತ್ತು ಆ ಪುಟ್ಟ ಹಳ್ಳಿಯಿಂದ ಒಬ್ಬ ಪುಟ್ಟ ಬಾಲಕನಾಗಿ ಒಂದು ತಂದೆ ತಾಯಿಯರ ಉತ್ತಮ ಮಾರ್ಗದರ್ಶನದಲ್ಲಿ ಉತ್ತಮ ಕೃಷಿಕರಾಗಿ ಉತ್ತಮ ಉದ್ಯಮಿಯಾಗಿ ಯಾವ ರೀತಿಯಾಗಿ ಮಾದರಿಯಾಗಿ ನಾವು ಸಮಾಜದಲ್ಲಿ ಬದುಕಬೇಕು ಅನ್ನೋ ನೆಲೆಗಟ್ಟಿನಲ್ಲಿ ಒಂದು ವಿಶೇಷವಾದ ವ್ಯಕ್ತಿತ್ವವೇ ನಮ್ಮ ಜೊತೆ ಇದೆ. ಅಂಥ ವಿಶೇಷವಾದ ವ್ಯಕ್ತಿತ್ವವನ್ನು ಒಳಗೊಂಡಂಥ ವ್ಯಕ್ತಿ ನಮ್ಮ ಜೊತೆಗಿದ್ದಾರೆ. ನಿಜವಾಗ್ಲೂ ಅವರ ಅನುಭವ ಲಹರಿಯನ್ನು ಕೇಳ್ತಾ ಹೋದಾಗ ಎಲ್ಲೋ ಒಂದು ಕಡೆ ನಾವು ಹೇಗೆ ನಮ್ಮ ಬದುಕನ್ನು ಸಾಗಿಸಬೇಕು ಅನ್ನೋ ನೆಲೆಗಟ್ಟಿನಲ್ಲಿ ಅವರ ವಿಚಾರಧಾರೆಗಳು ಮೂಡಿ ಬರ್ತಾ ಇದೆ. ಅವರೊಟ್ಟಿಗೆ ಮತ್ತಷ್ಟು ನಾವು ಮಾತುಕತೆಯನ್ನು ಈಗ ಮುಂದುವರಿಸೋಣ. ಸರ್, ಮತ್ತೊಮ್ಮೆ ಕಾರ್ಯಕ್ರಮದಲ್ಲಿ ತಮಗೆ ಸ್ವಾಗತ. ಸರ್, ಹಾಗೆಯೇ ತಾವು ಒಂದು ಕೊನೆಯಲ್ಲಿ ನಮ್ಮ ಬ್ರೇಕ್ಗೆ ಹೋಗೋ ಮುಂಚೆ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ರಿ, ಅದನ್ನು ದಯವಿಟ್ಟು ತಾವು ಮುಂದುವರಿಸಿ. ನನಗೆ ಒಂದು ಅನಿಸಿಕೆ, ನಾವು ಹುಟ್ಟುವಾಗ ಬಡವರಾಗಿದ್ದು ಬಡತನದಲ್ಲಿ ಹುಟ್ಟಿದ್ದು ಅಂತ ಹೇಳ್ತೀವಲ್ಲ, ಹೌದು, ಅದು ನಮ್ಮ ತಪ್ಪಲ್ಲ. ಬಡವರಾಗಿ ಹುಟ್ಟೋದು ಯಾರ ತಪ್ಪು ಅಲ್ಲ. ಖಂಡಿತ ಖಂಡಿತ ಖಂಡಿತ. ಮನುಷ್ಯರಾಗಿ ಹುಟ್ಟಿದ್ದೇ ದೊಡ್ಡ ಪುಣ್ಯ. ಪುಣ್ಯ 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 ಪುಣ್ಯ. ಆದರೆ ಸಾಯುವಾಗ ಮಾತ್ರ ಬಡವರ ಸತ್ರ ನಮ್ಮ ಭಾಳ ದೊಡ್ಡ ಅಪರಾಧ ಅಂತ. ಯಾಕೆಂದ್ರೆ ನಮ್ಮ ಜೀವನ ಸರಿಯಾಗಿ ದುಡಿಸ್ಕೊಂಡಿಲ್ಲ ಅಂತ ಅರ್ಥ ಆಗುತ್ತೆ. ಖಂಡಿತ ಸರ್, ಬಹಳ ಮುಖ್ಯವಾದ ವಿಚಾರ. ಹೊರಗಿನ ಸಂಪನ್ಮೂಲ ಎಲ್ಲೂ ಇಲ್ಲ, ನಮ್ಮ ಒಳಗೆ ಎಲ್ಲ ಸಂಪನ್ಮೂಲ ಅದು. ಅದನ್ನು ಹೊರ ಹಾಕ್ಬೇಕಷ್ಟೇ ನಾವು. ಅದ್ಭುತವಾದ ಮಾತು. ಅದು ಹೊರ ಹಾಕ್ತಿದ್ರೆ ನಾವು ಏನನ್ನು ಪ್ರಪಂಚದಲ್ಲಿ ಕಾಣಕ್ ಆಗೋದಿಲ್ಲ. ಖಂಡಿತ. ನಿಮ್ಮ ಇದನ್ನ ಶ್ರಮವನ್ನು ಹಾಕಿದ್ರೆ ನಮ್ಮ ದೇವನ ದುಡಿಸ್ಕೊಂಡ್ರೆ ಎಲ್ಲಾ ನಿಮ್ ಬೆನ್ನಿಂದ ಬರುತ್ತೆ. ನೀವು ಸಂಪತ್ತಿನಿಂದ ಹೋದ್ರೆ ಕಷ್ಟ ಭಂಗಗಳು ನಿಮ್ ಬೆನ್ನಿಂದ ಬರುತ್ತೆ. ಖಂಡಿತ ಸರ್, ಖಂಡಿತ. ನೀವು ದುಡಿತಾ ಹೋದ್ರೆ, ನಿಮ್ ದೇವನ ದುಡಿಸ್ತಾ ಹೋದ್ರೆ ನಿಮ್ಮ ಸಂಪನ್ಮೂಲ ನೀವು ತಿರುಗಿ ನೋಡಕ್ಕಾಗಲ್ಲ, ನಿಮ್ಮಿಂದ ಬರುತ್ತೆ. ಖಂಡಿತ ಸರ್, ನೋಡಬಾರದು. ನೀವು ಇದನ್ನ ದುಡಿಸ್ಕೊಂತ ಹೋಗ್ಬೇಕು ಅಷ್ಟೇ. ಅದು ನಿಜ ನಿಜ ನಿಜ. ನಿಮ್ಮನ್ನು ನೋಡಿದ್ರೆ ಗೊತ್ತಾಗಿದೆ ಸರ್, ನಿಮ್ಮ ಅನುಭವಕ್ಕೆ ಬಂದ ಮಾತಿದೆ. ಯಾಕಂದರೆ ಇವತ್ತು ಹಲವಾರು ಘಟ್ಟಗಳನ್ನು ದಾಟಿ ಬಂದವರು ನೀವು ಬದುಕಿನಲ್ಲಿ. ಬಾಲ್ಯದಿಂದಲೂ ವ್ಯವಹಾರ ಆಗಿರ್ಬೋದು, ರಾಜಕೀಯವಾಗಿರ್ಬೋದು, ಸಾಮಾಜಿಕ ಕೆಲಸ ಕಾರ್ಯಗಳಾಗಿರ್ಬೋದು, ಇದೆಲ್ಲದ್ರ ಬಗ್ಗೆಯೂ ಕೂಡ ನಾವು ಎಷ್ಟೇ ಕೇಳಿದ್ರು ನೀವು ಹೇಳೋದಿಲ್ಲ. ನೀವು ಮಾಡಿರ್ತಕ್ಕಂಥ ಸಾಕಷ್ಟು ಕೆಲಸಗಳನ್ನು ಆ ನೆಲೆಗಟ್ಟಿನಲ್ಲಿ ನೋಡುವಾಗ, ಇಷ್ಟೊಂದು ಮೆಟ್ಟಿಲನ್ನು ಹೇರಿ ಬಂದಾಗ ನಿಮ್ಮನ್ನು ನೋಡಿದ್ರೆ ಗೊತ್ತಾಗ್ತಕ್ಕಂಥದ್ದು, ನೀವು ಆ ಒಂದು ಶ್ರಮ ಸಂಸ್ಕೃತಿಯ ಪ್ರತೀಕವಾಗಿ ಕಾಣಿಸ್ತಕ್ಕಂಥದ್ದು. ನೀವು ಅದನ್ನೇ ಕೂಡ ಎಲ್ಲರಿಗೂ ಹೇಳೋ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ. ಖಂಡಿತವಾಗಲೂ ಈ ವಿಚಾರ ಬಹಳ ಮುಖ್ಯವಾದ ಸರ್. ಎಲ್ಲೋ ಒಂದು ಕಡೆ ವಿವೇಕಾನಂದರವರು ನಮ್ಮ ಏಳಿಗೆಗೆ ನಾವೇ ಶಿಲ್ಪಿ ಅಂತ ಹೇಳ್ತಕ್ಕಂಥ ಮಾತು, ನೀವು ಹೇಳ್ತಕ್ಕಂಥ ಇದಕ್ಕೆ ಅದನ್ನು ಪಾಲಿಸಿದ ಅಪರೂಪರಲ್ಲಿ ನೀವು ಒಬ್ಬರು ಅಂತಕ್ಕಂಥದ್ದು ನಮಗೆ ಹೆಮ್ಮೆ ಆಗ್ತಕ್ಕಂಥದ್ದು, ಖುಷಿ ವಿಚಾರ ಸರ್. ಹಾಗೆ ಭಾಳ ಮುಖ್ಯವಾಗಿ ಇವತ್ತು ನಾವು ನಿಮಗೆ ವಿಶೇಷವಾಗಿ ನಮ್ಮ ಸಾಣೆಹಳ್ಳಿಯ ಶ್ರೀಮಠ, ಸಿರಿಗೆರೆಯ ಶ್ರೀಮಠ ಮತ್ತು ಸಿರಿಗೆರೆಯ ಶ್ರೀಗಳು, ಸಾಣೆಹಳ್ಳಿ ಶ್ರೀಗಳು ಒಂದು ವಿಶೇಷವಾದಂಥ ಪ್ರೀತಿ ಹುಡುಕ್ತಾರೆ ನಿಮ್ಮಲ್ಲಿ, ವಿಶೇಷವಾದಂಥ ಗೌರವವನ್ನು ಹುಡುಕ್ತಾರೆ, ವಿಶೇಷವಾದ ರೀತಿಯಲ್ಲಿ ನಿಮಗೆ ಹಾರೈಕೆ ಮಾಡ್ತಾರೆ. ಮತ್ತು ನೀವಂದರೆ ಅವ್ರಿಗೆಲ್ಲೋ ಏನೋ ಒಂದು ರೀತಿಯ ನಿರೀಕ್ಷೆ, ಅಂಥವರ ಒಂದು ಒಡನಾಟವನ್ನು ನೀವು ಸಂಪಾದನೆ ಮಾಡಿದ್ದೀರಿ. ಅವರ ಒಂದು ಏನು ವಿಶ್ವಾಸ ಆಗಿರ್ಬೋದು, ಒಡನಾಟವನ್ನು ಸಾರ್ವಜನಿಕರ ಮಧ್ಯೆ ನಿಮ್ಮ ಬಗ್ಗೆ ಅವರು ತುಂಬ ಹೆಮ್ಮೆಯಿಂದ ಹೇಳ್ತಕ್ಕಂಥದ್ದು, ಮತ್ತು ಅವ್ರಿಗೆ ಯಾವುದೇ ಕಾರ್ಯಕ್ರಮಗಳಲ್ಲಿ, ಯಾವುದೇ ಕೆಲಸ ಕಾರ್ಯಗಳಲ್ಲಿ ಹೆಗಲು ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಬರ್ತಾ ಇದ್ದೀರಿ. ಈ ಒಂದು ನಿಮ್ಮ ಒಡನಾಟ, ಈ ಒಂದು ಸಮಾಜಕ್ಕೆ ಅವರೊಟ್ಟಿಗೆ ಕೈ ಜೋಡಿಸ್ತಕ್ಕಂಥ ಕೆಲಸಗಳು, ಅಂತ ದೊಡ್ಡ ದೊಡ್ಡ ಗುರುಗಳು, ಆ ಗುರುಗಳು ಕೂಡ ನಿಮಗೆ ಪ್ರೀತಿಯಿಂದ ಕರಿತಕ್ಕಂಥದ್ದು, ಇದೆಲ್ಲವೂ ಹೇಗೆ ಸಾಧ್ಯ ಆಗ್ತಾ ಬಂತು ಸರ್? ಅದು ನಮ್ಮ ತಂದೆ ತಾಯಿಗಳಿಂದ ಬಂದ ಪ್ರೇರಣೆ. ಅವರು ಮೊದಲಿಂದ ಹೇಳ್ದೆ, ಯಾರು ಗುರು ಹಿರಿಯರಿಗೆ ವಿಧೇಯರಾಗಿರ್ಬೇಕು, ವಿನಯರಾಗಿರ್ಬೇಕು. ವಿದ್ಯೆಯ ಪ್ರಮುಖವಾದ ಅಂಗ ಅದು. ಖಂಡಿತ ಸರ್, ಖಂಡಿತ. ಅದು ಇಲ್ಲದೆ ಇದ್ದರೆ, ವಿನಯವಿಲ್ಲದೆ ವಿದ್ಯೆ ಯಾವುದಕ್ಕೂ ಬರದೇ ಇದ್ದದ್ದು. ಅದನ್ನು ನಾವು ಅವ್ರು ಹೇಳಿದ್ದನ್ನು ನಾವು ಡೆವಲಪ್ ಮಾಡ್ಕೊಂಡು ಬಂದು, ಆಮೇಲೆ ಯಾವುದೇ ಥರದ ದುಶ್ಚಟಕ್ಕೆ ಮನುಷ್ಯ ಬಲಿಯಾಗಬಾರ್ದು. ಅವಾಗ ಯಾವುದೂ ಅವನ ಹತ್ರ ಉಳಿಯಲ್ಲ. ನಮ್ಮನ್ನೇ ನಾವು ಅದರಿಂದ ಹೊರಗೆ ನಾವೇ ಅರೆಸ್ಟ್ ಮಾಡ್ಕೋಬೇಕು, ಅದು ನಾವೇ ಬಂಧಿಸ್ಕೊಳ್ಬೇಕು ನಮ್ಮನ್ನು ನಾವು. ಆ ವಿಚಾರದಲ್ಲಿ ನಾವು ಇದು ಸರಿಯಾಗಿದ್ದು ಬಿಟ್ರೆ ಬದುಕು ಬಹಳ ಸುಂದರವಾದ ಬದುಕು ಕಟ್ಕೋಬಹುದು ಮನುಷ್ಯ. ಖಂಡಿತ. ಅದಕ್ಕೆ ಯಾರೂ ಜವಾಬ್ದಾರರು ಆಗಲ್ಲ. ನಮ್ಮನ್ನು ನಾವು ಹೊರ ಬಿಡ್ತೀವಿ, ಎಲ್ಲದಕ್ಕೂ ಇದಕ್ಕೆ ಅವಕಾಶ ಕೊಡ್ತೀವಿ, ನಾವು ಬಲಿಯಾಗ್ಬಿಡ್ತೀವಿ ನಾವು. ನಿಜವಾಗ್ಲೂ ಸರ್, ನಿಜವಾಗ್ಲೂ ಸರ್. ನಿಮ್ಮ ಅನುಭವಕ್ಕೆ ಬಂದ ಹಾಗೆ ಒಬ್ಬ ಯುವಕರು ಒಂದು ಏನೋ ಮಹತ್ವದ ಘಟ್ಟದಲ್ಲಿ ದೊಡ್ಡ ಒಂದು ಕಷ್ಟ ಕಾರ್ಪಣ್ಯಗಳಿಗೆ ಒಂದು ಸಂದರ್ಭ ಬಂದರೆ ಯಾವ ರೀತಿಯಾಗಿ ಅದನ್ನು ತುಂಬ ವಿವೇಚನೆಯಿಂದ ಎದುರಿಸಬೇಕು ಅಂತೇಳಿ ಒಂದು ಸಲಹೆ ಕೊಡ್ತೀರಿ ಸರ್? ಅವರಿಗೆ ಸೋಲನ್ನೇ ಸ್ಫೋರ್ಟಿವ್ ಹೊತ್ತಬೇಕು, ಅದೇ ಗೆಲುವಿನ ಮೂಲ ಅಂತ ಹೋಗ್ಬೇಕು. ಖಂಡಿತ ಖಂಡಿತ ಸರ್. ಸೋಲು ಎಷ್ಟು ಆಗ್ತದೆ ನಮಗೆ, ಅದೇ ಗೆಲುವಿನ ಮೂಲ. ಗೆಲುವಿನ ಸೋಲು ಚೆನ್ನಾಗಿ ಪಾಠ ಕಲಿಸುತ್ತೆ. ಖಂಡಿತ ಸರ್.
ಸೋಲೆ ಗೆಲುವಿನ ಮೆಟ್ಟಿಲು. ಗೆಲುವಿನಲ್ಲಿ ಏನು ಪಾಠ ಇರೋದಿಲ್ಲ ಅಲ್ಲ ಸರ್, ಸೋಲಿನಲ್ಲೇ ಗೆಲುವಿರೋದು. ಹೌದೌದು. ನಿಜವಾದ ಬದುಕನ್ನು ಕಲಿಸದೆ ಬಡತನ. ಮನುಷ್ಯ ಅಂದ್ರೆ ಏನಂತ ಅರ್ಥ ಮಾಡುತ್ತೆ, ಬಡತನದಿಂದ ಸೋಲಿನಿಂದ ಬದುಕನ್ನು ಅರ್ಥ ಮಾಡಿಸುತ್ತೆ ಅದು. ಆ ಹಂತದಿಂದ ಇವರು ರವೀಂದ್ರನಾಥ್ ಟ್ಯಾಗೋರನ ಒಂದು ಕಡೆ ಹೇಳ್ತಾರೆ, ಯಾರು ಶೂನ್ಯದಿಂದ ಮಹತ್ವಾಕಾಂಕ್ಷೆಯೊಂದಿಗೆ ತನ್ನ ಜೀವನನ ಪ್ರಾರಂಭವನ್ನು ಮಾಡಿ ದಾಪು ಹೆಜ್ಜೆ ಇಟ್ಕೊಂಡು ಹೋಗ್ತಾನೋ ಅವನಿಗೆ ಜೀವನದ ರುಚಿನೇ ಬೇರೆ ಬೇರೆ ಅಂತಕ್ಕಂಥದ್ದು. ಆಗ ನಾವು ಆತ್ಮಹತ್ಯೆ ಮಾಡ್ಕೊಳ್ಳೋದಾಗ್ಲಿ ಯಾವ ವಿಚಾರ ಅವನಿಗೆ ಸೋಲಿನ ಅರಿವೇ ಬರೋದಿಲ್ಲ. ಅವನಿಗೆ ಸೋಲು ಅಂತ ಅಂದ್ಕೊಳ್ಳೋದಿಲ್ಲ. ಅವನು ಬೇರೆ ಜನಕ್ಕೆ ಸಮಾಜಕ್ಕೆ ಅವನು ಸೋತ ಅಂದ್ಕೊಂಡ್ರೆ ಅವನಿಗೆ ಸೋಲಲ್ಲ ಅದು. ಖಂಡಿತ ಖಂಡಿತ ಖಂಡಿತ. ಇದನ್ನು ನಾವು ಯೋಚನೆ ಮಾಡಬೇಕಾಗಿದೆ ಸರ್. ಇವತ್ತಿನ ಯುವ ಸಮುದಾಯ ಈಗ ನೋಡಿ ಸರ್, ಪ್ರಸಕ್ತ ನಾವು ನಿತ್ಯ ನೋಡ್ತಾ ಇರುವಾಗ, ಇವತ್ತು ನಿನ್ನೆ ಪೇಪರ್ಗಳನ್ನ ನೋಡ್ತಾ ಇರುವಾಗ ಡ್ರಗ್ಸ್ ಅಂತಕ್ಕಂಥದ್ದು, ಮಾದಕ ವಸ್ತುಗಳಿಗೆ ಬಲಿಯಾಗ್ತಾ ಇದ್ದಾರೆ. ಅದು ಮದ್ಯಪಾನವಾಗಿರಲಿ, ಮುನ್ನೊಂದು ದುಶ್ಚಟಗಳಿಗೆ ಬಲಿಯಾಗ್ತಕ್ಕಂಥದ್ದು. ಅದರಿಂದ ಒಂದೇ ಸರ್ತಿ ಏನೋ ಅನ್ನೋ ಒಂದು ಕೆಲಸವನ್ನು ಕಳೆದುಕೊಂಡಾಗ, ಮುನ್ನೊಂದು ಕಳೆದುಕೊಂಡಾಗ ಒಂದು ಕಡೆಗೆ ಆತ್ಮಹತ್ಯೆಯನ್ನು ಮಾಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಕ್ಕಂಥದ್ದು. ಇದೆಲ್ಲವನ್ನ ಬಿಟ್ಟು ಈ ಒಂದು ಹಾದಿಯಲ್ಲಿ ಒಂದು ವಿಶೇಷವಾದ ಪ್ರಯತ್ನವನ್ನ ಮಾಡ್ತಕ್ಕಂಥದ್ದು, ಅದರಲ್ಲಿ ಸೋಲಾಗ್ಲಿ ಗೆಲುವಾಗ್ಲಿ ಅದರಿಂದ ಪಡಿತಕ್ಕಂಥ ಅನುಭವ ನಮಗೆ. ಇದ್ರ ಎಲ್ಲದರ ಮೂಲ ನನಗೆ ಬದುಕನ್ನ ಪ್ರೀತಿ ಮಾಡದೇ ಇರೋದು, ಜೀವನವನ್ನ ಪ್ರೀತಿ ಮಾಡದೇ, ಬಹಳ ಮುಖ್ಯವಾದ ವಿಚಾರ. ಬಹಳ ಸಂಪತ್ತಿನ ಬರೀ ಹಣವನ್ನೇ ಕೇಂದ್ರೀಕರಿಸಿ ಬದುಕನ್ನ ಬೆಳೆಸ್ಕೊಂಡು ಹೋಗೋದು. ನಮ್ಮ ಮೂಲ ಬದುಕಿಗೆ ಪೆಟ್ಕೊಡೋದೇ. ಬದುಕನ್ನ ಪ್ರೀತಿ ಮಾಡಿ, ಜೀವನವನ್ನ ಪ್ರೀತಿ ಮಾಡಿ, ಸಮಾಜವನ್ನ ಪ್ರೀತಿ ಮಾಡಿ, ನಿಮ್ಮ ತಂದೆ ತಾಯಿಗಳನ್ನ ಪ್ರೀತಿ ಮಾಡಿ. ನಿಮ್ಮ ಬದುಕು ಕಾಣೋ ರೀತಿನೇ ಬೇರೆ, ನಿಮ್ಮ ನಡೆಯೋ ದಾರಿನೇ ಬೇರೆ. ಅದ್ಭುತ ಅದ್ಭುತ. ಜೀವನ ಪ್ರೀತಿ ಬೇಕು, ಜೀವನ ಪ್ರೀತಿ, ಬದುಕಿನ ಪ್ರೀತಿ ಬೇಕು. ನೀವು ರಸ್ತೆ ಕಸ ಗುಡಿಸ್ರಿ, ಅದನ್ನ ಪ್ರೀತಿಯಿಂದ ಗುಡಿಸ್ಬೇಕು. ಖಂಡಿತ ಖಂಡಿತ ಖಂಡಿತ. ಒಬ್ಬನಿಗೆ ಒಂದು ಲೋಟ ನೀರು ಕೊಡಿ, ಪ್ರೀತಿಯಿಂದ ಕೊಡ್ಬೇಕು. ಅದು ನಿಮಗೆ ಒಳ ಸಿಗೋ ಆನಂದನೇ ಬೇರೆ ಅದು. ಹೌದೌದೌದು. ನೀವು ಎಲ್ಲೋ ಒಂದು ಕಡೆ ಹೇಳ್ತಾ ಇದ್ರಿ ಸರ್, ನೀವು ಸಾಕಷ್ಟು ಸಹಕಾರವನ್ನು ಕೊಡ್ತೀರಿ, ಅಲ್ಲಿ ಇಲ್ಲಿ ಆರ್ಥಿಕ ಸಹಕಾರ ಮಾಡ್ತೀರಿ, ಸಾಮಾಜಿಕ ಕೊಡುಗೆಯನ್ನು ಕೊಡ್ತಾ ಇರ್ತೀರಿ ಅಂತ ಸುಮಾರು ಜನ ಹೇಳಿದಾಗ ಆ ಬಗ್ಗೆ ನೀವು ಎಲ್ಲೂ ಕೂಡ ಉತ್ತರ ಮಾಡಿ ಕೊಟ್ಟಿಲ್ಲ ನಮಗೆ. ಎಡಗೈಯಿಂದ ಕೊಟ್ಟಿದ್ದು ಬಲಗೈಗೆ ಗೊತ್ತಾಗಬಾರ್ದು ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಬೆಳೆದು ಬಂದಂತಕ್ಕಂಥವ್ರು ಅಂತಕ್ಕಂಥ ನಮಗೂ ಕೂಡ ಗೊತ್ತುಂಟು. ಆದರೆ ಈ ಹಿನ್ನೆಲೆಯಲ್ಲಿ ನೋಡುವಾಗ ಒಂದು ನೀವು ಹೇಳದೆ ಹೋದ್ರೆ ನಿಮ್ಮ ಆದರ್ಶದ ಒಂದು ಕಡೆ ಬೆಳಕಿಗೆ ಬರ್ತಕ್ಕಂಥದ್ದು, ನಾವು ಎಷ್ಟು ಕೊಡ್ತೇವೆ ಕೊಟ್ಟಷ್ಟು ಬೆಳಿತೇವೆ ಅಂತಕ್ಕಂಥ ಒಂದು ಮಾತು. ಇಲ್ಲ, ನಾವು ಬೆಳಿಬೇಕು ಅಂತ ನಿಮಗೆ ನಿಮ್ಮ ಮನಸ್ಸಿನಾಗ ಏನಾದ್ರು ಇದ್ರೆ ಕೊಡಬೇಕು. ಖಂಡಿತ ಸರ್, ಖಂಡಿತ. ನಿಮಗೆ ಕೊಡ ತಾಕತ್ತು ಬರ್ಬೇಕಾರೆ ದುಡಿಬೇಕು. ಅದ್ಭುತ. ಹೌದು, ಎರಡು ಜೊತೆಗಿದ್ರೆ ಎರಡೂ ಆಗುತ್ತೆ. ಹೌದು 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 ಖಂಡಿತ. ಹಾಗೆ ಸಮಾಜ ಒಂದು ಗುರುತಿಸುತ್ತೆ, ಪ್ರೀತಿಸುತ್ತೆ. ಹೌದೌದು. ನಾವು ಮೊದಲು ದುಡಿಬೇಕು, ಮತ್ತೆ 4-6 ಜನಕ್ಕೆ ಕೊಡಬೇಕು, ಆಮೇಲೆ 4-6 ಜನರ ಪ್ರೀತಿಯನ್ನು ಸಂಪಾದನೆ ಮಾಡ್ಕೊಳ್ಬೇಕು. ಆಗ ಆಟೋಮೆಟಿಕ್ ಆಗಿ ಒಂದು ವಿಶೇಷ, ನೀವೀಗ ದುಡಿಯೋ ಶಕ್ತಿ ಬರುತ್ತೆ ಅಂತ ಕಂಡಾಗ ಬರಂಗ ಮಾಡ್ಕೋಬೇಕಾದ್ರೆ ಕೊಡೋದನ್ನು ಕಲಿಬೇಕು. ಹೌದು 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 ಹೌದು. ಅದ್ಭುತ ಅದ್ಭುತ. ಅವಾಗ ನಾನು ದುಡಿಬೇಕಪ್ಪ, ನೀವು 4 ಜನ ಪ್ರೀತಿ ಮಾಡ್ತಿರಲ್ಲ ನಮ್ಮನ್ನ, ಆ ಪ್ರೀತಿ ಗಳಿಸೋಕಾರನ್ನು ಕೊಡ್ಬೇಕು ಲೆಕ್ಕಾಚಾರ ಮನುಷ್ಯನಲ್ಲಿ ಹುಟ್ಟುತ್ತೆ ಅದು. ಖಂಡಿತ ಖಂಡಿತ ಸರ್. ಅದು ಬೇರೆ ಯಾರು ಕೊಡೋದಲ್ಲ ನಮಗೆ, ಅದು ನಮ್ಮೊಳಗೆ ಬರೋದು, ನಾವು ಬೆಳೆಸ್ಕೊಳ್ಳೋದು. ಅದು ನಾನು ಗುರುಗಳಿಂದ, ನಮ್ಮ ತಂದೆ ತಾಯಿಗಳಿಂದ ಪ್ರೇರಣೆ ಆಗಿದ್ದು. ಇದು ಹೆಂಗೆ ಅಂದ್ರೆ ಆಯ್ತಾ, ನಮ್ಮ ತಂದೆಯವರು 46ನೇ ಇಸ್ವಿಯಲ್ಲಿ ನಮ್ಮೂರಿಗೆ ಪಶುವೈದ್ಯ ಶಾಲೆ ಕಟ್ಟಿಕೊಟ್ಟ ಮೇಲೆ ಅದು ನಮಗೆ ಗೊತ್ತಿರಲ್ಲ. ಅವಾಗ ಇನ್ನು ಕಡೂರು ಜಿಲ್ಲೆ ಅಂತ, ಅದು ಕಡೂರಿಂದ ಅವಾಗ ಡೆಪ್ಯೂಟಿ ಕಮಿಷನರ್ನ ಕುದುರೆ ಮೇಲೆ ಕರ್ಕೊಂಬಂದು ಉದ್ಘಾಟನೆ ಮಾಡಿಸ್ಯಾರ ಆಸ್ಪತ್ರೆನ. ನಾವು ಪ್ರೈಮರಿ ಶಾಲೆಯಲ್ಲಿ ಹೋಗ್ಬೇಕಾರೆ ಅಲ್ಲಿ ವರ್ಷಕ್ಕೊಂದು ದಸರಾ ಹಬ್ಬದಲ್ಲಿ ಪೂಜೆ ಮಾಡ್ಸಕ್ಕೆ ಕರ್ಕೊಂಡು ಹೋಗೋರು. ನಮ್ಮ ತಂದೆಯವರು ಅಲ್ಲಿ ಹಾಸ್ಪಿಟಲ್ ಪೂಜೆ ಮಾಡೋರು. ಅವಾಗ ನಮಗೆ ಆಸಕ್ತಿ, ಯಾಕೆ ನಮ್ಮ ತಂದೆಯವ್ರನ್ನ ಕರ್ಕೊಂಡು ಹೋಗ್ತಾರೆ ಪೂಜೆ ಮಾಡ್ಸಕ್ಕೆ ಅಂತ. ಅವ್ರು ಹೇಳ್ತಾ ಇದ್ರು, ನಮ್ಮ ರಾಜ್ಯದಲ್ಲಿ ಪ್ರಥಮವಾಗಿ ನಿಮ್ಮ ತಂದೆ ಪ್ರಾಥಮಿಕ ಶಾಲೆ ಇದನ್ನ ಪಶುವೈದ್ಯ ಶಾಲೆಯನ್ನ ಕಟ್ಟಿಕೊಂಡಿದ್ದಾರೆ, ಅದಕ್ಕೆ ಗೌರವ ಸೂಚಕವಾಗಿ ನಮ್ಮ ಜಿಲ್ಲೆಯಿಂದ ನಮ್ಮ ಉನ್ನತಾಧಿಕಾರಿಗಳು ನಮಗೆ ಆದೇಶ ಮಾಡ್ತಾರೆ, ಅವ್ರದ್ದೆಲ್ಲ ಕರ್ಕೊಂಡು ಪೂಜೆ ಮಾಡಿಸ್ರಿ ಅಂತ. ನಮಗೆ ಅವು ಮನಸ್ಸಿನ ಹೋಗ್ತಾ ಇದ್ದವು, ಅದಕ್ಕೆ ಎಷ್ಟೊಂದೆಲ್ಲ ಇವ್ರಿಗೆ ನಮ್ಮ ತಂದೆಯವ್ರಿಗೆ ಮಾಡ್ತಾರ ಅಂತ. ಆ ಬಳಕೆ ನಮ್ಗೆ ಹೊಡಿತಾ ಬಂತು. ಹೌದು ಹೌದು, ಅದು ನಿಮ್ಮ ಕೊಡಮಾಡುವಿಕೆಯನ್ನ ವೃದ್ಧಿ ಮಾಡ್ತಾ ಬಂತು. ಎಸ್ ಸರ್, ತುಂಬಾ ಎಲ್ಲಾ ನಮ್ಮ ತಂದೆ ತಾಯಿಗಳಿಂದ ಬಂದು ಕೊಡುಗೆ. ಖಂಡಿತ. ಅದು ಯಾವುದೇ ಆಗ್ಲಿ ತಂದೆ ತಾಯಿಗಳಿಂದ ಬರೋ ಅಂತ ಸಂಪತ್ತು, ಆಸ್ತಿ ಬೇರೆ ಎಲ್ಲೂ ಪ್ರಪಂಚದಲ್ಲಿ ಸಿಗಲ್ಲ. ಆಸ್ತಿ ಅಲ್ಲ, ದುಡ್ಡಲ್ಲ. ಹೌದೌದು, ಆ ಒಂದು ಪ್ರೀತಿ, ಬೆಳೆಸುವ ಸಂಸ್ಕೃತಿ, ಸಂಸ್ಕಾರ. ನೀವು ಬಹುಶಃ ಇದನ್ನ ಶಿವಾಜಿ ಜೀವನದ ಒಂದು ಭಾಗನ ಗೊತ್ತಿರೋದು ಕಾಣುತ್ತೆ. ನೀವು ಸಾಹಿತಿಗಳಾಗಿರ್ತೀರಿ, ನೀವು ಈ ಇದರಲ್ಲಿ ಈ ಕ್ಷೇತ್ರದ ಮಾಧ್ಯಮಿಕ ಕ್ಷೇತ್ರದಲ್ಲಿ ಇದ್ದೀರಿ. ತಾಯಿಗೆ ಮಕ್ಕಳ ಬಗ್ಗೆ ಎಷ್ಟು ಕಳಕಳಿ ಇರಬೇಕು, ಎಷ್ಟು ಜವಾಬ್ದಾರಿ ಇರಬೇಕು, ಎಷ್ಟು ವ್ಯಾಮೋಹ ಇರಬೇಕು, ಒಂದು ಸಂದರ್ಭ ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಶಿವಾಜಿ ಹೆತ್ತಾಗ ಜೀಜಾಬಾಯಿ ಅವ್ರ ತಾಯಿ ಹೆಸರು ಗೊತ್ತಿರ್ಬೇಕು ನಿಮಗೆ. ಶಿವಾಜಿ ತಾಯಿ ಜೀಜಾಬಾಯಿ ಅವರು ಇದ್ದಾಗ, ಜೀಜಾಬಾಯಿ ಮಗುವಾಗಿದ್ದಾಗ ಅಳ್ತಾ ಅವನು ಅಳ್ತಿರ್ತಾನಂತೆ. ನೀವು ಬಹುಶಃ ಕೇಳಿದ್ರಿ ಕಥೆನ.
ಅಳುವಾಗ ಈ ತಾಯಿ ಜೀಜಾಬಾಯಿ ಸ್ನಾನ ಮಾಡ್ತಿರ್ತಾರಂತೆ. ಅವಾಗ ಆ ತಾಯಿ ಯಾಕೆ ಅಳುತ್ತೆ ಅಂತ ಬಂದು ಕೇಳೋ ಹೊತ್ತಿಗೆ ಮಗು ಸುಮ್ಕಾಗಿರುತ್ತೆ. ಅವಾಗ ಅವರ ಸೇವಕಿಯನ್ನು ಕೇಳಿದಾಗ ಇಲ್ಲ ಅಳ್ತಾ ಇತ್ತು ಮಗು, ನಾನು ಆ ಮಗುವಿಗೆ ಹಾಲು ಕುಡಿಸ್ತೆ ಅಂತಂತ. ಆವಾಗ ಆ ಜೀಜಾಬಾಯಿ ಏನು ಮಾಡ್ತಾಳೆ, ಅವನಂತ ಶಿವಾಜಿ ತಾಯಿ ಆ ಹಾಲನ್ನು ಪೂರ ವಾಂತಿ ಮಾಡಿಸ್ತಾಳೆ ಮಗುವಿನಿಂದ. ಕುಡಿದ ಹಾಲನ್ನು ಜೀಜಾಬಾಯಿ ಮಗುವಿನ ಶಿವಾಜಿ ಹೊಟ್ಟೆ ಇದ್ದ ಹಾಲನ್ನು ವಾಂತಿ ಮಾಡಿಸ್ತಾಳೆ. ಅವಳು ಕೇಳ್ತಾರೆ, ನಾನು ಹಾಲು ಕುಡಿಸ್ತೀನಿ ಯಾಕೆ ವಾಂತಿ ಮಾಡಿಸ್ತೀಯ ಅಂತ. ಅದನ್ನು ಅವ್ರು ಹೇಳಿರೋದಿಲ್ಲ ಯಾಕೆ ಮಾಡಿಸ್ತೀಯ ಅಂತ ಹೇಳೋದಿಲ್ಲ. ಶಿವಾಜಿ ಯುವಕನಾಗಿ ರಾಜಾಡಳಿತ ಅವನ ಕೈಯಲ್ಲಿ ಬಂದ ಮೇಲೆ ಅವನು ಯಾವುದೋ ಯುದ್ಧದಲ್ಲಿ ಅವನು ಎಲ್ಲೂ ಹೆದರೋದಿಲ್ಲ, ಯಾವುದಕ್ಕೂ ಅವನು ಹೆದರದಂಗೆ ಯುದ್ಧ ಮಾಡ್ತಿರ್ತಾನೆ. ಆವಾಗ ಒಂದು ಸರಿ ಎಲ್ಲೋ ಭಯ ಆಗುತ್ತಂತ ಅವನಿಗೆ. ಆವಾಗ ಅವನ ತಾಯಿ ಬಂದು ಹೇಳ್ತಾನಂತ, ಇವತ್ತು ಯಾಕೊಂದ್ರೆ ರಣರಂಗದಲ್ಲಿ ಭಯ ಆಯಿತು ಅಂತಂತ. ಅದಕ್ಕೆ ಅವನ ತಾಯಿ ಹೇಳ್ತಾಳಂತೆ, ಹೌದಪ್ಪ ಇದಕ್ಕೊಂದು ಕಾರಣ ಇದೆ, ಇಲ್ಲಿವರೆಗೆ ಹೇಳಿದ್ದೀನಿ ಹೇಳ್ತೀನಿ. ನೀನು ಮಗುವಾಗಿದ್ದಾಗ ಇಂಥ ಸಂದರ್ಭದಲ್ಲಿ ನಮ್ಮಲ್ಲಿದ್ದ ಒಬ್ಬ ಸೇವಕಿ ನಾನು ಸ್ನಾನಕ್ಕೆ ಹೋಗಿದ್ದಾಗ ನೀನು ಹೊತ್ತಾಗ ಅವಳ ಎದೆ ಹಾಲನ್ನು ನೀನು ಕುಡಿಸಿರ್ತಾಳೆ. ಆದರೂ ನಾನು ಅದನ್ನು ವಾಂತಿ ಮಾಡಿಸ್ದೆ. ಎಲ್ಲೋ ಸ್ವಲ್ಪ ಅಂಶ ಜೀರ್ಣವಾಗಿ ನಿನ್ನ ದೇಹಕ್ಕೆ ಸೇರ್ಕೊಂಡ್ಬಿಟ್ಟಿದ್ದೆ, ಅದರ ಪರಿಣಾಮ ಇದು. ಯಾಕಮ್ಮ ಅಂತ ಕೇಳಿದಾಗ ಅವಳು ಹೇಳ್ತಾಳೆ ಅದಕ್ಕೆ ಕಾರಣ ಇಷ್ಟೇ, ಅವಳ ಎದೆ ಹಾಲು ಕುಡಿಬಾರ್ದು ಅಂತಲ್ಲ, ಅವಳು ಯಾವಾಗಲೂ ಭಯದಿಂದಲೇ ಬದುಕನ್ನು ಬದುಕ್ತಾ ಇರ್ತಾಳೆ. ನಾನು ಸೇವಕಿ, ಮಹಾರಾಜರು ಮಹಾರಾಣಿ ಏನು ತಪ್ಪು ಮಾಡಿ ಬೈತಾರೋ ಅಂತರೋ ಬದುಕಿನಲ್ಲಿ ಭಯದಿಂದಲೇ ಬದುಕ್ತಿರ್ತಾಳೆ. ಆ ಬದುಕಿನ ಇದು ವಂಶ ಅವಳ ದೇಹದಲ್ಲಿರುತ್ತೆ. ಅದು ಹಾಲಿನ ಮುಖಾಂತರ ನಿಮ್ಮ ದೇಹಕ್ಕೆ ಸೇರಿದೆ. ಅದು ಎಲ್ಲೋ ಜೀರ್ಣ ಆಗಿ ಸ್ವಲ್ಪ ನಿನ್ನ ದೇಹಕ್ಕೆ ಸೇರಿದ್ರೆ ನಿನಗೆ ಆ ರಣರಂಗದಲ್ಲಿ ಹೆದರಿಕೆ ಆಗಿದೆ. ಅಂದ್ರೆ ಆ ತಪ್ಪು ಅಷ್ಟೇ ಅಂತ ಹೇಳಿ ತಾಯಿ ಮಹತ್ವ ಹಾಗೆ ಅಲ್ಲಿವರೆಗೂ ಬರುತ್ತೆ. ಖಂಡಿತ ತಾಯಿ ಪಾತ್ರ, ಆ ಪಾತ್ರ ಪ್ರತಿಯೊಬ್ಬ ತಾಯಿಯರು ಅನುಸರಿಸಿಬಿಟ್ರೆ ದೇಶ, ಸಮಾಜ, ಸಂಸಾರ, ಕುಟುಂಬ ಎಲ್ಲವೂ ಭಾರೀ ಸುಭಿಕ್ಷವಾಗಿ ಖಂಡಿತ ಸರ್ ಬದುಕ ಸಾಧ್ಯತೆ ತುಂಬ ಇರ್ತದೆ ನನ್ನ ಅನಿಸಿಕೆ. ಖಂಡಿತ ಸರ್, ಬಹಳ ಮಹತ್ವದ ವಿಚಾರಗಳನ್ನ ನಮ್ಮ ಜೊತೆಗೆ ಹಂಚಿಕೊಂಡ್ರಿ ಸರ್. ಸತತ 2 ಸಂಚಿಕೆಗಳಲ್ಲಿ ಭಾಗವಹಿಸಿ ಸಾಕಷ್ಟು ನಿಮ್ಮ ವಿಚಾರಧಾರೆಗಳನ್ನ, ನಿಮ್ಮ ಅನುಭವ ಲಹರಿಯನ್ನು ನಮ್ಮ ಜೊತೆಗೆ ಅನುಭವ ಲಹರಿಯನ್ನು ಹಂಚಿಕೊಂಡಿದ್ರಿ. ಈ ಒಂದು ಕಾರ್ಯಕ್ರಮದಲ್ಲಿ ತಾವು ಪ್ರೀತಿಯಿಂದ ಭಾಗವಹಿಸಿದ್ದಕ್ಕೆ ತಮಗೆ ಸಾಕಷ್ಟು ಧನ್ಯವಾದಗಳನ್ನು ಸಮರ್ಪಿಸ್ತೀನಿ. ವೀಕ್ಷಕರೇ, ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಹುಣಸಘಟ್ಟ ಗ್ರಾಮದಿಂದ ಓಂಕಾರಪ್ಪನವರು ತಮ್ಮ ಜೀವನಗಾಥೆಯ ಅನುಭವಗಳನ್ನು, ಸಾಕಷ್ಟು ವಿಚಾರಧಾರೆಗಳನ್ನು ನಮ್ಮೊಟ್ಟಿಗೆ ಹಂಚಿಕೊಂಡರು. ಇದೇ ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ನಿಮ್ಮೂರಿನ ನಿರಂತರ ಸುದ್ದಿ, ಮಾಹಿತಿ ಮತ್ತು ಮನೋರಂಜನೆಗಾಗಿ ಸ್ಪಂದನಾ ಟಿವಿ. ನಮಸ್ತೆ.